ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಶಿಶುಪಾಲನೆಂಬುದಾಗಿ ಬಂದಂತಹ ಕಾರ್ಯ ಯಾರಲ್ಲಿ ಸಹೋದರ ಮಿತ್ರಾದಿಗಳು ವೈಭವೋ ಬೇದ ತೇಜದಿಂದ ಇದುವುದು ಲೇಸಾಗಿ ತೇಜದಿಂದ ಇದುವುದು ಲೇಸಾಗಿ ರಾಜ ಧರ್ಮದ ರಾಜಾಧ್ವರಗೆ ಬಹಳ ಮಂದಿಗಳು ಇಲ್ಲ, ಇರುವವರೆಲ್ಲರೂ ಆಪ್ತರೆ. ಯಾಕಾಗಿ ಆಪ್ತರಂತಾದಂತಹ ಬಳಗದ ಸಭೆ? ರಾಯಧರ್ಮಜ ಜನ್ಮನ ರಾಜವಂಶದಲ್ಲಿ ಹುಟ್ಟಿದ್ರು. ಒಬ್ಬ ರಾಜನಾಗಬೇಕು ಅಂತಾದ್ರೆ ಎಷ್ಟು ಕಾಲ ಕಳೆದ, ಎಷ್ಟು ಪರಿತಾಪ ಪಟ್ಟ. ವರ್ತಮಾನ ಕಾಲಕ್ಕೆ ಇಂದ್ರಪ್ರಸ್ಥವನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ದೊರೆಯಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಬಾಂಧವ್ಯದಲ್ಲಿ ನೋಡಿದ್ರೆ ನಮ್ಮ ಹಿರಿಯಬ್ಬೆಯಾದಂತಹ ಪ್ರಥಾದೇವಿಯ ಮಕ್ಕಳಿದ್ದಾರೆ. ಕೈಗೊಂಡಂತಹ ರಾಜ ಸುವ್ಯಾಧ್ವರ
ಪಿತೃಮಹಾಶಯನಾದಂತಹ ಪಾಂಡು ಮಹಾರಾಜನಿಗೆ ಯೋಗ್ಯವಾದಂತಹ ಸ್ಥಾನಮಾನ ಸ್ವರ್ಗಧಾಮದಲ್ಲಿಲ್ಲ ಅಂತ ನಾರದರಿಂದ ಕೇಳ್ತಿರುವಂತಹ ಆತ ಅದಕ್ಕಾಗಿ ಪುಣ್ಯಕರ್ಮವನ್ನು ಕೈಗೊಂಡವನಿದ್ದಾನೆ. ರಾಜ ಸೂಯಾಧ್ವರ ನಮ್ಮಲ್ಲಿಗೆ ಬಂದಂತಹ ಕಾಲಕ್ಕೆ ವಿಪುಲವಾದಂತಹ ಧನ ಕನಕಗಳನ್ನು ಕೊಟ್ಟು ನಾವು ಕಳುಹಿದವರು. ಪೂರ್ಣಾಹುತಿಯ ಕಾಲಕ್ಕೆ ನೀವೆಲ್ಲರೂ ಸನ್ನಿಹಿತರಾಗಬೇಕು, ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಎಂಬ ಹಾಗೆ ಇಂದ್ರಪ್ರಸ್ಥದಲ್ಲಿವರೆಗೆ ಓಲೆ ಬಂದಿದೆ. ಹೋಗಬೇಕೆಂಬ ಹಾಗೆ ಮನಸ್ಸು ಮಾಡಿದ್ದೇನೆ. ನಾನು ಓರ್ವನಾಗಿ ಯಾವುದೇ ಸಭೆಯನ್ನು ಪ್ರವೇಶ ಮಾಡಿದವನಲ್ಲ, ಮಿತ್ರ ಬಳಗವನ್ನು ನರಹಿಯೇ ಸಾಗಿದವನು. ಇಂದ್ರಪ್ರಸ್ಥದವರೆಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಎಂಬುದನ್ನು ಪ್ರಪಂಚಕ್ಕೆ ಸಾರಿ ತೋರಿಸುವವರು ನೀನು. ನಿನಗೆ ತಮ್ಮನಾಗಿ ವ್ಯವಹರಿಸುತ್ತಿರುವುದು ನನಗೆ ಅಭಿಮಾನದ ವಿಚಾರ. ಅಣ್ಣದೇವ, ನನಗೂ ಅದರಲ್ಲಿ ಸಂತೋಷ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವುದಿದ್ದರೂ ಮಾಡುವುದಿದ್ದರೂ ನಮ್ಮ ಅಭಿಪ್ರಾಯ ಕೇಳದೆ ಮಾಡುವವನಲ್ಲ. ಇಂದು ಕೂಡ ನೀನು ಹೋಗುವುದಕ್ಕೆ ಮನ ಮಾಡಿದ್ದಾದ್ರೆ ವಿರೋಧವಾಗಿ ಮಾತಾಡುವವರೇ ಅಲ್ಲ, ನಿನ್ನನ್ನು ಅನುಸರಿಸಿಕೊಂಡು ಹಾಗಾಗಿ ನಾನು ಬರುವುದಕ್ಕೆ ಸಿದ್ಧನೇ. ಓಲೆಗೆ ಮಾನ್ಯತೆಯನ್ನಿಟ್ಟು ಹೊರಟು ನಿಂತವರು ನೀವಾಗಿದ್ದೀರಾ. ನೀವು ಕರೆಯುತ್ತೀರಿ ಎಂದಾದರೆ ಬರುವುದಕ್ಕೆ ನಾನು ಸಿದ್ಧರಿದ್ದೇನೆ. ನಿಮ್ಮ ಜೊತೆ ಸರಿಸಿಕೊಂಡು ನಾನು ಬರ್ತೇನೆ. ಪ್ರತ್ಯೇಕವಾಗಿ ಕೇಳಬೇಕು ಅಂತಾದ್ರೆ ಉದ್ದೇಶ ಇದ್ದೇ ಇದೆ. ಪಾಂಡವ ಪಕ್ಷಪಾತಿಯಾಗಿರುವವನು ಕೃಷ್ಣ ಎಂಬುದನ್ನು ನೀವೆಲ್ಲರೂ ಬಲ್ಲಿರಷ್ಟೇ. ಮಗಧನೇ ಮೊದಲಾದಂತಹ ಪರಾಕ್ರಮಿಗಳ ವಧೆಯವನು ಕಾರಣನಿದ್ದಾನೆ. ಅವನ ಕಾರಸ್ಥಾನ ನಡೆದಂತೆ ನೋಡಬೇಕು. ಎಲ್ಲಿಯಾದ್ರೂ ನಡೆಸಿದ ಅಂತಾದ್ರೆ ವಿರೋಧಿಸುವುದಕ್ಕೆ ನಾವು ಒಳಗಿಂದ ಒಳಗೆ ಸಿದ್ಧರಾಗಿ ರಥದಲ್ಲಿ ತುಂಬಿಕೊಳ್ಳುತ್ತೇನೆ. ಹೌದಲ್ಲ? ಹಾಗಾಗಿ ಇಲ್ಲಿಯ ರಾಜಕೀಯ ಸದ್ಯಕ್ಕೆ ಸಾಕು. ನಾವು ಅಲ್ಲಿ ರಾಜಕೀಯ ನಡೆಸೋಣ. ಮಿತವಾದ ಪರಿವಾರದೊಂದಿಗೆ ಇಂದ್ರಪ್ರಸ್ಥ ಪ್ರವೇಶ ಮಾಡೋಣ.
ನಮ್ಮದ್ದೇ ಮನೆ, ಬೇಕಾದನ್ನು ಕೇಳಿ ಪಡೆಯುವುದು, ಗೊತ್ತಾಯ್ತಾ? ಸುಧಾರಿಸಿಕೊಳ್ಬೇಕು. ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ. ಎಲ್ಲರೂ ಸಿಗುವುದು. ಆಯ್ತು, ಕಾರ್ಯಕ್ರಮ ಬೇಕಾದ ಹಾಗೆ ಇಲ್ಲಿ ಸ್ವಯಂ ಸೇವಕ. ನಾವು ಬೇಕಾದ್ದು ನಾವು ಕೇಳಿ ಪಡೆಯುವುದು. ನಡೀಲಿ. ಕೇಳು ಜನಮೇ ಜಯರೇ ಬಳಿಕ ವಿಚಾರ ಮುನಿ ಮಧ್ಯದೊಳು ನಿಮ್ಮ ನೃಪಾಲ ಭೀಷ್ಮಂಗೆಂದನದಿ ಗಂಭೀರ ನಾದದಲ್ಲಿ ಬಾಳನೇತ್ರನ ಪರಿಯ ನೀಪ ಬಾಳನೇತ್ರನ ಪರಿಯ ನಿಪ ಅಗ್ರ ಪೂಜರ ಹೇಳಿರನೆ ಗಾಂಗೆಯ ನುಡಿದನು ವೇದ ಸಮ್ಮತವಾ ಅಜ್ಜ, ಧರ್ಮನಂದನ, ನನ್ನ ತೀರ್ಥರೂಪರಿಗೆ ಸ್ವರ್ಗದಲ್ಲಿ ಉಚಿತವಾದಂತಹ ಸ್ಥಾನ ಸಿಗಲಿಲ್ಲ ಎನ್ನುವುದಕ್ಕೆ ಬೇಕಾಗಿ ಆ, ಗುರು ಹಿರಿಯರ ಸಮಕ್ಷದಲ್ಲಿ ರಾಜಸೂಯಾಧ್ವರವನ್ನು ಕೈಗೊಂಡವರು ನಾವು. ಆ, ಇಂದಿನ ದಿನದಲ್ಲಿ ಅವಭೃತದ ಪುಣ್ಯ ದಿವಸ. ಆದರೆ ಈ ವಿಶೇಷವಾದಂತಹ ಈ ಕಾರ್ಯಕ್ರಮದಲ್ಲಿ ಆ, ಅಗ್ರಪೂಜೆ ಎನ್ನುವುದು ಸಲ್ಲಬೇಕಾದ್ದು ಧರ್ಮ ಹಾಗೂ ಉಚಿತ. ಹಾಗೆಂದು ಸಭೆಯನ್ನು ಅವಲೋಕನ ಮಾಡಿದರೆ ನೋಡಬಾರದೆ? ಸಮಸ್ತ ನಮ್ಮ ದೇಶದ ಭೂಪಾಲಕರು ಹೌದಪ್ಪ, ಇಲ್ಲಿ ನೆರೆದಿದ್ದಾರೆ. ಹೌದು. ಈ ಸಭೆಯನ್ನು ಕಂಡಾಗ ಭಗವಾನ್ ಪರಮೇಶ್ವರನೇ ಈ ಸಭೆಯಲ್ಲಿ ಉಪಸ್ಥಿತರಿದ್ದಂತೆ ಭಾಸವಾಗುತ್ತಾ ಇದೆ. ಯೋಗ್ಯತಾವಂತರೇ ಇಲ್ಲ. ಅನೇಕ ವಿಧದಲ್ಲಿ ಯೋಚನೆ ಮಾಡಿದ್ರೆ ಒಬ್ಬಕ್ಕೊಬ್ಬರು ವಿಘ್ನರಿಸಿದ್ದಾರೆ. ಇಂತಹ ಮಹಾಸಭೆಯಲ್ಲಿ ಅಗ್ರಪೂಜೆಯನ್ನು ಯಾರಿಗೆ ಕೊಡೋಣ ಎಂದು ಗೊಂದಲ ಮೂಡುತ್ತಾ ಉಂಟು. ಪರಿಹಾರ ಮಾಡುವುದಕ್ಕೆ ಯಾರನ್ನು ಕೇಳಿದರೆ ಪರಿಹಾರವಾಗಲಾರದು. ಅಜ್ಜ, ಇದಕ್ಕೆ ಸೂತ್ರ ನೀವೇ ಹೇಳಿಕೊಡಿ. ಕಂದ, ಕಂದಗೆಳಂಬರದೊಳಗಿರುವ ಮರದೊಳು ಇಂದ್ರ ದಿಗ್ಬಲ ಪಂಕ್ತಿಯಲಿ ಇಂದು ಶೇಖರನಲ್ಲದೆ ಪೂಜಾ ಪಾತ್ರ ಗೋವಿಂದನಲ್ಲದೆ ಹೇರಿನುಂಟೆ. ಧರ್ಮನಂದನ, ಅಜ್ಜ, ತಣ್ಣೀರನ್ನಾದರೂ ತಲ್ಲಿಡಿಸಿ ಕುಡಿಯುವಂತಹ ಸ್ವಭಾವವನ್ನು ಹೊಂದಿದ ಧರ್ಮದ ಸಾಕಾರ ಮೂರ್ತಿ ನೀನು. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ರೂ ಹಿರಿಯವರ ದಿಗ್ದರ್ಶನವನ್ನು ಪಡೆದುಕೊಂಡು ಆ ಮೂಲಕವಾಗಿ ಸಂದೇಹವನ್ನು ಪರಿಹರಿಸಿಕೊಂಡೇ ಕಾರ್ಯಸೂತ್ರವನ್ನು ಕೈಗೊಳ್ಳುವವ. ಸರಿ. ಇಂದು ನೀನು ಮಾಡುವಂತಹ ಈ ಯಾಗವಾದರೂ ಧರ್ಮಸಮ್ಮತವಾದದ್ದು. ಅಗ್ರ ಪೂಜೆ, ಅಗ್ರಪೀಠವನ್ನು ಯಾರಿಗೆ ಕೊಡೋಣ ಅನ್ನುವ ಹಾಗೆ ನಿನ್ನ ಸಂದೇಹವನ್ನು ನನ್ನ ಮುಂದಿಟ್ಟಿದ್ದಿ. ನಾನಾಡುವಂತಹ ಮಾತುಗಳು ವೇದಸಮ್ಮತವೂ ಆಗಿರಬೇಕು, ಅದು ಶಾಸ್ತ್ರಸಮ್ಮತವೂ ಆಗಿರಬೇಕು. ವಿಶ್ವಾಸವೂ ನಮಗಿದೆ. ನೋಡು ಮಗು, ಅಜ್ಜ, 33 ಕೋಟಿ ದೇವತೆಗಳು ಸೇರಿದಂತಹ ಸುಧರ್ಮ ಸಭೆಯಲ್ಲಿ ನಡೆಯುವಂತಹ ಆ ಸದ್ಯಕ್ಕೆ ಅಧ್ಯಕ್ಷ ಪೀಠವನ್ನು ಅಲಂಕರಿಸುವ ದೇವೇಂದ್ರ, ಅಷ್ಟದಿಕ್ಪಾಲಕರು ಸೇರಿ ನಡೆಯುವಂತಹ ಸಭೆಗೆ ಪರಮೇಶ್ವರನೇ ಅಧ್ಯಕ್ಷ. ಹಾಗಿದ್ರೆ ಅಂತಹ ಅಧ್ಯಕ್ಷ ಪದವಿಯನ್ನು ಪಡೆಯುವ ವರ್ತಮಾನ ಕಾಲದಲ್ಲಿ ಇಲ್ಲಿ ಯಾರಿದ್ದಾರೆ ಅಂತ ಯೋಚಿಸಿದ್ರೆ ಆ ಪೀಠವನ್ನು ಪಡೆಯುವಲ್ಲಿಯೂ ಹಲವಾರು ರೀತಿಯಂತ ಅರ್ಹತೆಗಳು ಬೇಕಾಗ್ತದೆ. ನಿಜ. ಆಚಾರ್ಯ ಶ್ರೇಷ್ಠನೋ, ಬಂಧು ಶ್ರೇಷ್ಠನೋ, ರಾಜಶ್ರೇಷ್ಠನೋ ಮೊದಲಾದಂತಹ ಯೋಗ್ಯತೆಯನ್ನು ಹೊಂದಿದವನೇ ಆಗಿರಬೇಕು. ನಮ್ಮ ಸಭೆಯಲ್ಲಿದ್ದವರೆಲ್ಲ ಯೋಗ್ಯತಾವಂತರೇ ಆದರೂ ಕೂಡ ಸಕಲ ಗುಣಗಳನ್ನು ಹೊಂದಿಕೊಂಡವರಲ್ಲ. ಅಂತಹ ಗುಣವನ್ನು ಹೊಂದಿಕೊಂಡವ ಇದ್ದವ ಅಂತ ಆದ್ರೆ ಗೋವಿಂದನಲ್ಲದೆ ಬೇರೆ ಯಾರೂ ಅಲ್ಲ. ಕೃಷ್ಣ ಪರಮಾತ್ಮನಿಗೆ ಅಗ್ರಪೀಠವನ್ನು ಕೊಟ್ಟು ಪಾದ ಪೂಜೆಯನ್ನು ಮಾಡಿ. ಅಪ್ಪಣೆ. ಸಹದೇವ, ಅಣ್ಣಯ್ಯ, ಗೋಪಾಲಕರನ್ನು ಕರೆದುಕೊಂಡು ಪೂಜಿಸಿ ಅಗ್ರಪೀಠವನ್ನು ಸಲ್ಲಿಸು. ಅಲಿದರಳು ಸದೇವ ನವರತ್ನಮಯ ಸಿಂಹಾಸನವ ಭೂಮಿ ಪರ ಮಧ್ಯದಲ್ಲಿ ತಂದಿರಿಸಿ ವಿನಯದ ಕೈಗೊಟ್ಟು ಪೀತಾಂಬರ
ಪಕ್ಷದಲ್ಲಿ ಕೆಲವರನು ಜಿದರ ಬೀದಿಯಲ್ಲಿ ಕೆಲವರಿಗೆ ಧರಣಿ ಮನೆಯ ಅವಧಿ ಬಂದಿದ್ದರಳು ಕಳ ಶಿರೋಮಣಿ ಶಿಶುಪಾಲ ಬದಗಿದರು ಅಡಿಗಡಿಗೆ ನೋಡಿದರೋ ನಡೆದಂತ ಒಂದು ಘಟಿತ ಘಟನೆ ಯಾರೊಬ್ಬರು ಆಕ್ಷೇಪಿಸದ ಈ ಕಾಲಕ್ಕೆ ಕುಳಿತಿದ್ದಾರಂದ್ರೆ ಏನು ಹೇಳಬೇಕು ನಾನು. ಈ ಗೋವಳನಾದಂತ ಕೃಷ್ಣನನ್ನು ತಂದು ಅಗ್ರಪೀಠಕ್ಕೆ ಏರಿಸಿದ ಕ್ರಮ ಹೌದಲ್ಲ. ಒಬ್ಬನಾದ್ರೂ ಎದ್ದು ಆಕ್ಷೇಪಿಸ್ತಾನೆ ಅಂತ ನಾನು ಭಾವಿಸಿದ್ರೆ ಎಲ್ಲರೂ ತೆಪ್ಪಗೆ ಕುಳಿತಿದ್ದಾರೆ. ಯಾಕೆ ಆಕ್ಷೇಪಿಸುವ ಛಾತಿ ಇಲ್ವೇ ಇವರಿಗೆ? ಕೆಲವರು ಪಾಂಡವ ಮೈತ್ರಿಯಲ್ಲಿ ಸದ್ಯಕ್ಕೆ ಅಧಿಕಾರಕ್ಕೆ ಬಂದವರಿದ್ದಾರೆ ಪಾಂಡವರು. ಅಧಿಕಾರಸ್ಥರಾದಂತಹ ಪಾಂಡವರ ಸ್ನೇಹಾಚಾರ ಮಾಡಿದ್ರೆ ನಮಗೆ ಏನಾದ್ರೂ ಲಾಭ ಆದೀತು. ಅವರು ಮಾಡುವ ಕೆಲಸಕ್ಕೆ ವಿರೋಧ ಹೇಳುದು ಬೇಡ. ಹೌದು. ಕೆಲವರು ಕೃಷ್ಣನೇ ಬಲು ಹಿರಿದರೆ ದರಗಿಳಿದಂತಹ ಭಗವಂತನಿದ್ದಾನೆ. ಇವನು ಕಂಸನೋ ಮಗದನೋ ಮೊದಲಾದಂತಹ ಪರಾಕ್ರಮಿಗಳ ವಧೆಗೆ ಕಾರಣನಿದ್ದಾನೆ. ಹಾಗಾಗಿ ಕೃಷ್ಣನದ್ದಾದಂತಹ ಬಲುಹಿಗೆ ಅಂಜಿ ವಿರೋಧಿಸದೆ ಕುಳಿತಿದ್ದಾರೆ. ಕೆಲವರು ಹರಿಪಕ್ಷದಲ್ಲಿ ಹರಿಸರ್ವೋತ್ತಮರಿದ್ದಾರ ವೈಕುಂಠವಾಸಿ ನಾರಾಯಣ, ಅವನೇ ಧರಗಿಳಿದವನು ಇವನು. ಹೌದಾ? ನಮಗೆ ದೇವರ್ಯಾರು ಜೀವರ್ಯಾರು ಎಂಬುದನ್ನು ತಿಳಿಯುವ ಸಾಮರ್ಥ್ಯವಿದೆ. ಲಕ್ಷ್ಮೀನಾರಾಯಣನ ಯೋಗ್ಯತೆ ಚೆನ್ನಾಗಿ ಗೊತ್ತುಂಟು ನಮಗೆ. ಹಾಗಿರುವಾಗ ಇಂತಹ ಒಬ್ಬ ಸಾಮಾನ್ಯ ಗೋವಳನನ್ನು ನಾವು ದೇವರು ಅಂತ ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಕೆಲರ ಅನುಚಿತ ಭೀತಿಯಲ್ಲಿ ಏನು ಉಚಿತ ಹೋದಂತ ಸಭೆಯವರು ಯಾವ ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ಬೇಕಾದಂತ ನಡ್ಕೊಂಡ್ರೆ ಉಚಿತ ಅಂತ ಹೇಳೋರು. ಕೆಲವೊಂದು ಹೀಗೆ ಕೊಟ್ಟದಕ್ಕೆ ಉಚಿತ ಅಂತ ಹೇಳುವ ಕ್ರಮ ಉಂಟು. ಹಾಗಾಗಿ ನಾವೆಲ್ಲಿ ಆದ್ರೂ ವಿರೋಧಿಸಿದೆವು ಅಂತಾದ್ರೆ ಅದು ಅನುಚಿತವಾದೀತು, ಧರ್ಮರಾಜನಿಗೆ ಬೇಸರವಾದೀತು ಎಂಬ ಕಾರಣದಿಂದಾಗಿ ಸುಮ್ಮನೆ ಉಳಿದಿದ್ದಾರೆ. ಇನ್ನು ಕೆಲವರು ನಮಗ ಯಾಕೆ ಹೇಗೂ ಬಂದಿದ್ದೇವೆ, ಹೊಟ್ಟೆ ತುಂಬ ಊಟ ಮಾಡುವುದಪ್ಪ, ಕೊಟ್ಟ ಉಡುಗೊರೆ ಹುಡುಕೊಂಡು ಹೋಗುವುದಪ್ಪ, ನಮಗಿದೆಲ್ಲ ಯಾಕೆ ಅಂತ ಹೇಳೋರು. ಮನೆಯ ಮಾಡಿಗೆ ಬೆಂಕಿ ಬಿದ್ದು ನನ್ನ ಮೀಸೆ ಮೇಲೆ ಬೆಂಕಿ ಬೀಳಲಿಲ್ಲ ಅಂತ ಹೇಳುವ ಜಾತಿಯವರು. ಹಾಗಾಗಿ ಇದನ್ನೆಲ್ಲ ಒಪ್ಪಿಕೊಳ್ಳುವರಲ್ಲ ನಾವು. ಶಿಶುಪಾಲನಿದ್ದೇನೆ, ಮಾನಧನನಿದ್ದೇನೆ. ಯಾವ ಸಭೆಯಲ್ಲಿ ಆಗಲಿ ಅನ್ಯಾಯವಾಯಿತು, ನಮಗೆ ವಿರೋಧವಾದಂತಹ ಪ್ರಕ್ರಿಯೆ ನಡೆಯಿತು ಅಂತಾದ್ರೆ ವಿರೋಧಿಸುವಂತ ಛಾತಿಯನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ. ಹಾಗಾಗಿಯೇ ಕುಳಿತಲ್ಲಿಂದ ಎದ್ದಿದ್ದೇನೆ. ಇದನ್ನು ವಿರೋಧಿಸಬೇಕು ನನಗೆ. ಪೀಠ ಕೊಟ್ಟವ ಯಾರವನು? ಸಹದೇವ. ಪೀಠ ಕೊಟ್ಟವ ಯಾರು? ನೀನು ಸಹ ಏನು ತಕ್ಕಂತ ನಾವು ಬೇಡದ್ದು ಮಾಡಿ ಏನಲ್ಲವ ಸಹದೇವ, ನೆರೆದ ಧರಾನ್ಮರನೊಮ್ಮೆ ನೋಡಿದೆಯಾ? ಒಬ್ಬರಿಂದ ಒಬ್ಬರು ಯೋಗ್ಯತಾ ಸಂಪನ್ನರಿದ್ದಾರೆ. ಅಂತ ಅರ್ಹರನ್ನು ಯೋಗ್ಯತೆ ಉಳ್ಳವರನ್ನು ಕಡೆಗಣಿಸಿ ಈ ಗೋಬಳನನ್ನು ತಂದು ಪೀಠಕ್ಕೆ ಏರಿಸಿದೆಯಲ್ಲ, ಯಾಕೆ ಏರಿಸಿದೆ ಹೇಳು? ನನಗೆ ಗೊತ್ತಿಲ್ಲ. ನನಗೆ ಏನು ಗೊತ್ತಿಲ್ಲಪ್ಪ. ಹಾಗೆ ನಿನಗೆ ಗೊತ್ತಿಲ್ವೇ? ಪಾಂಡವರ ಪೈಕಿಯಲ್ಲಿ ನೀನೊಬ್ಬ ಜ್ಞಾನಿ ಅಂತ ಹೇಳೋದು ಕೇಳಿದ್ರು ನಾನು. ವರಸುಜ್ಞಾನಿ ಸಹದೇವ ಆಗಿ ಹೋದದ್ದನ್ನು ನಡೆಯುತ್ತಿರುವುದನ್ನು ಯಾರು ಹೇಳಬಲ್ಲರು? ಇನ್ನು ಆಗುವುದನ್ನು ಹೇಳುವುದಕ್ಕೆ ಸಾಮರ್ಥ್ಯ ಯಾರಿಗೆ? ನಿನ್ನಂತ ಒಬ್ಬ ಜ್ಞಾನಿಗೆ ಮಾತ್ರ. ಭವಿಷ್ಯದಲ್ಲಿ ಏನಾಗ್ತದೆ ಎಂಬ ಕಲ್ಪನೆ ಇಲ್ಲದೆ ನೀನು ಇವನನ್ನು ಪೀಠಕ್ಕೆ ಏರಿಸಿದಲ್ಲ,
ನಿನ್ನಪ್ಪನಿಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ. ಅವನಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಒದಗಿಸುವುದಕ್ಕಾಗಿ ಕೈಗೊಂಡಂತಹ ಯಜ್ಞ ಕರ್ಮದಿಂದ ಏನಾಯ್ತು, ನಿನ್ನಪ್ಪನನ್ನು ಸ್ವರ್ಗ ಸಭೆಗೆ ಕರ್ಕೊಂಡು ಹೋಗಿದ್ದಾನೆ. ಇನ್ನೇನು ಆಸನ ಕೊಡಬೇಕು ಅಂತಾಗುವಾಗ ಈ ಒಂದು ಕೆಲಸ ಮಾಡ್ತೀವಿ. ಇವನಿಗೆ ಇಲ್ಲಿ ಆಸನ ಕೊಟ್ಟ ಕಾರಣ ನಿನ್ನಪ್ಪನಿಗೆ ಸ್ವರ್ಗ ಸಭೆಯಲ್ಲಿ ಆಸನ ಇಲ್ಲ ಅಂತಾಯ್ತು. ಅವನನ್ನು ಹೊರಕ್ಕೆ ದಬ್ಬಿದ್ರು, ಹಾಳು ಮಾಡಿದ್ರು, ಯಜ್ಞ ಕರ್ಮವನ್ನು ಹಾಳು ಮಾಡಿದ್ರಿ. ಯಾಕೆ ಹೀಗೆ ಮಾಡಿದೆ? ಎದುರಿಗೆ ರಾಜತ್ವವೆಲ್ಲಿಯೂ ಎದುರಿಗೆ ರಾಜತ್ವವೆಲ್ಲಿಯೂ ಏನಾಡಿದೆ? ದೇವರೆಂದು ಹೇಳಿದೆಯೋ? ಯದುಕುಲದಲ್ಲಿ ಹುಟ್ಟಿದವರಿಗೆ ಯೋಗ್ಯತೆ ಇದೆ, ಸ್ಥಾನಮಾನವಿದೆ. ಹೋದ ಸಭೆಯಲ್ಲಿ ಅಡ್ಡ ಪಂಕ್ತಿ, ಅವರಿಗೆ ನೇರ ಪಂಕ್ತಿ ಇಲ್ಲ. ಯಾಕೆ? ಯಯಾತಿಯ ಶಾಪಕ ದೂತಾದಂತಹ ಯದುವಂಶದಲ್ಲಿ ಹುಟ್ಟಿದವನು ಇವನು ಹೇಗೆ ಅರ್ಹನಾಗುತ್ತಾನೆ, ಹೇಗೆ ಯೋಗ್ಯನಾಗ್ತಾನೆ? ಅದರಲ್ಲಿಯೂ ಕಳ್ಳರ ಕುಲಗುರುವಾದಂತಹ ಈತನನ್ನು ಪೀಠಕ್ಕೆ ಏರಿಸಿ ಧರಾನ್ಮರ ಮಾನ ತೆಗೆಯುವುದಕ್ಕೆ ಪ್ರಯತ್ನ ಪಟ್ಟಿರಿ. ಯಜ್ಞ ಕರ್ಮವನ್ನು ಹಾಳು ಮಾಡಿದೆ. ಮುನಿವರನ್ನು ಮೊಳಪಿಸಿ ಮುನಿವರನ್ನು ಮೊಳಪಿಸಿ ಮನೆಯಲ್ಲಿ ಯೋಗ್ಯತೆ ಒದಗಿಸಿ ನಿನ್ನ ಹಲುಗಳ ಹೋದೇವೆ ನೀನಾಕು ಬುದ್ಧಿ ಜರಾಜ, ನಿನಗೆ ಯಾಕೆ ರಾಜಕೀಯ? ಅಪ್ಪನ ಮುಂದೆ ಶಪಥವನ್ನು ಮಾಡ್ತಂತೆ ಒಂದು ಕಾಲಕ್ಕೆ, ಪೀಠ ಏರುವುದಿಲ್ಲ, ನಾನು ಮದುವೆ ಆಗುವುದಿಲ್ಲ ಅಂತ. ಆದರೂ ಪೀಠದ ಹಿಂದಿದ್ದುಕೊಂಡು ರಾಜಕೀಯ ನಿನ್ನದು. ಈ ಸಭೆಗೆ ಬಂದು ನಿನಗೆ ಸಲಹೆ ಕೊಡುವ ಕೆಲಸ ಯಾಕೆ? ಮುದಿ ಬರಡ ಬಡ ಭೀಷ್ಮ ವರ್ಷ 800 ಆಯ್ತಂತೆ. 60 ಮೇಲೆ ಅರುಳು ಬರುವಂತ ಒಂದು ಲೋಕದಲ್ಲಿ ಮಾತಿದೆ. ಇವನಿಗೆ ಅಂತ 60 ಎಷ್ಟಾಯ್ತು? 800 ವರ್ಷವಾಗುವಾಗ ಇವನ ತಲೆ ಕುಂಬಾಗಬೇಕು. ಯೋಗ್ಯ ಸಲಹೆ ಕೊಡುವ ಸಾಮರ್ಥ್ಯ ಇವನೇ ಮತ್ತಿಗೆ ಇಲ್ಲದೆ ಇದ್ರು ಇವೊಬ್ಬ ಕೇಳಬೇಕಾ ಒಬ್ಬ ಹೇಳುವುದಕ್ಕೆ. ಇವನನ್ನು ಸೂಚಿಸಿ ಅಗ್ರಪೀಠಕ್ಕೆ ಏರಿಸಿದೆಯಲ್ಲ, ಬತ್ತಿ ಹೋದ ನಿನ್ನ ದವಡೆಯಲ್ಲಿ ಉಳಿದಿರುವಂತಹ ಹಲ್ಲುಗಳನ್ನು ಕುಟ್ಟಿ ಈ ಸಭೆಯನ್ನು ಏನೆಂದು ತಿಳಿದೆ? ಭೂತಲಾಧಿಪರಿ ಅಪರಿಮಿತವಿರೇ, ಭೂತಲಾಧಿಪರಿ ಅಪರಿಮಿತವಿರೇ, ಬಹು ಯೋಗ್ಯರೇ, ಈತಗಳು ಬಹು ಯೋಗ್ಯರೇ, ವಿಖ್ಯಾತ ವೇದವ್ಯಾಸ ಗುರು ಕೃಪೈ ಅವರ ನೀನುಳಿದು ವೇದವ್ಯಾಸ ಗುರು ಕೃಪೈ ಅವರ ನೀ ಉಳಿದು ಈತನೇ ಕೃಷ್ಣ ಗೋದು ಕೊಡುವುದು ಮುಂದೆ ಕೊಡುವುದು ಭೂತಳೇಶ್ವರ ಮುಂದೆ ಮಂದಿಪುರು ಚಿತವಲ್ಲೆಂದ ಸಭೆಯಲ್ಲಿರುವವರು ಸಾಮಾನ್ಯರೇನುವಲ್ಲ, ವಸುಧಾವನತೆಯ ಮಕುಟಮಣಿಗಳಂತೆ ರಂಜಿಸುತ್ತಿರುವಂತಹ ಧರಾಣ್ಮರು. ಒಬ್ಬರಿಂದ ಒಬ್ಬರು ಯೋಗ್ಯತಾ ಸಂಪನ್ನರಿದ್ದಾರೆ. ಅವರಿಗೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತಾದ್ರೆ ಯೋಗ್ಯತಾ ಸಂಪನ್ನರಾದಂತಹ ಗುರುಗಳಿದ್ದಾರೆ. ಉಭಯ ಕುಲವಿಲ್ಲೋಜರಾದಂತಹ ದ್ರೋಣಾಚಾರ್ಯರು ಅವರನ್ನು ಬಂದು ಏನು ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ರು. ಅವರು ಬೇಡ, ಕೃಪಾಚಾರ್ಯರಿದ್ದಾರೆ ಶಾಸ್ತ್ರ ಗುರುಗಳು, ಅವರನ್ನು ಯಾಕೆ ಕಡೆಗಣಿಸಿದೆ? ಒಬ್ಬ ಬ್ರಹ್ಮಚಾರಿಗೆ ಒಬ್ಬ ಸ್ನಾತಕರಿಗೆ ಕೊಡಬೇಕು ಅಂತ ಇದ್ರೆ ಅದೋ ಇದ್ದಾರೆ ಅಶ್ವತ್ಥಾಮಾಚಾರ್ಯರು, ಪರಮೇಶ್ವರಾವತಾರಿ ಪರಮಜ್ಞಾನಿ ಎನಿಸಿದಂಥ ಅಶ್ವತ್ಥಾಮಾಚಾರ್ಯರು. ಅವರನ್ನು ಯಾಕೆ ಕಡೆಗಣಿಸಿದೆ? ಕೃಷ್ಣ ಎಂಬಂತ ಹೆಸರನ್ನು ಹೊಂದಿದವರಿಗೆ ಕೊಡಬೇಕು ಅಂತ ಇದ್ದಾರೆ. ಅದೋ ಇದ್ದಾರೆ ಬಾದರಾಯಣರು, ಕೃಷ್ಣದ್ವೈಪಾಯನರು, ಅವರಿಗೂ ಕೃಷ್ಣ ಅಂತಲೇ ಹೆಸರು, ಅವರಿಗೆ ಕೊಡಬಹುದಿತ್ತಲ್ಲ ಪೀಠ. ಇವರೆಲ್ಲರನ್ನು ಕಡೆಗಣಿಸಿದ್ದೀರಿ. ಭೂಲೋಕಕ್ಕೆ ಸಂಬಂಧಪಟ್ಟವರಿಗೆ ಕೊಡುವುದು ಬೇಡ ಅಂತ ಇದ್ರೆ ಅದೋ ಕಿಂಪುರುಷ ಖಂಡದವರೆಗೆ ಹೋಗಿದ್ದಾನಂತೆ ಅರ್ಜುನ. ದಿಗ್ವಿಜಯವನ್ನು ಮಾಡುತ್ತಾ
ಅದರ ದ್ಯೋತಕವಾಗಿಯೇ ಕಿಂಪುರುಷರಲ್ಲೇ ಒಬ್ಬನಾದಂತಹ ಧ್ರುವನೆಂಬವನು ಸಭೆಗೆ ಬಂದಿದ್ದಾನೆ. ಅವನಿಗೆ ಕೊಡಬಹುದಿತ್ತಲ್ಲ. ಇವರೆಲ್ಲರನ್ನು ಕಡೆಗಣಿಸಿ ಈ ಕಾಲಕ್ಕೆ ಕೃಷ್ಣನನ್ನು ಏರಿಸಬೇಕು ಅಂತಾದ್ರೆ ಉದ್ದೇಶ ಅರ್ಥ ಆಯ್ತು ನನಗೆ. ಯಾಕೆ ಇವನಿಗೆ ಹೋದಲ್ಲಿ ಬಂದಲ್ಲಿ ಮರ್ಯಾದೆ ಇಲ್ಲ, ಮನ್ನಣೆ ಇಲ್ಲ. ಹಾಗಾಗಿ ಒಂದು ಸಭೆಯಲ್ಲಾದ್ರೂ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿರ್ಬೇಕು ಇವನು. ಹಾಗಾಗಿ ರಾಜಸೂಯಾತುರವನ್ನು ರಹಿ ಅವಭೃತದ ಈ ಕಾಲಕ್ಕೆ ಅಗ್ರಪೀಠಕ್ಕೆ ಏರಿಸುವುದಕ್ಕೆ ಮನಸ್ಸು ಮಾಡಿದ್ದಾರೆ. ಅದು ಮಾಡ್ಲಿ ದೊಡ್ಡದಲ್ಲ, ಪಾಂಡವರದಾದಂತಹ ಖಾಸಗಿ ಸಭೆಯಲ್ಲಿ ಆಗಬೇಕು. ದರೆಯ ಧರಾಣರನ್ನೆಲ್ಲ ಬರಿಸಿ ನಮ್ಮ ಮುಂದೆ ಈ ರೀತಿಯಾದಂತಹ ಗೌರವ ಕೊಡುವುದಕ್ಕೆ ಮುಂದಾದದ್ದು ಆಕ್ಷೇಪಾರ್ಹವಾದಂತಹ ವಿಚಾರ. ಖಂಡಿತ ನಮ್ಮ ಮಾನ ಕಳೆಯುವುದಕ್ಕೆ ಮಾಡಿದ ವ್ಯವಹಾರ, ಅದಕ್ಕಾಗಿ ವಿರೋಧಿಸುವುದಕ್ಕೆ ಎದ್ದಿದ್ದೇನೆ. ಎಂಬುದಾಗಿ ತಿಳಿದುಕೊಂಡರು ಎಲ್ಪರು. ಅಲ್ಲದೆ ಇದ್ರೆ ನಾವು ಕಪ್ಪ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ. ಯಾಕಾಗಿ ಭೂಮಿ ಪರೆಂದು ನಾವು ಕಪ್ಪ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ ಹೊರತು ಕೇವಲ ಆ ಭೀಮನ ಶೌರ್ಯಕ್ಕೆ ಅಲ್ಲ, ಇವನ ಪರಾಕ್ರಮಕ್ಕೆ ಹೆದರಿ ಅಲ್ಲ. ಆದ್ರೆ ಈ ಕಾಲದಲ್ಲಿ ಹೀಗೆ ನಮ್ಮನ್ನು ಬಳಸಿಕೊಳ್ತಾರೆ, ಭಗವಾನ ಮಾಡ್ತಾರೆ ಅಂತಾದ್ರೆ ಇವನ ಕುರಿತಾಗಿ ವಿಚಾರಿಸಿದ್ದಾರ? ಇವನ ಯೋಗ್ಯತೆ ಅಲ್ಲ, ಇವನ ಹಣೆ ಬರಹ ಏನು ಅಂತ ನಮಗೆ ಗೊತ್ತಿದೆ. ಇವ ಠಕ್ಕಿನ ಗೋವಳ, ಕಪಟ, ಮೋಸ, ವಂಚನೆ ಇವ ಇಷ್ಟು ಸಂಪಾದಿಸಿದ್ದು ಈ ಭಂಡಾರದಿಂದ ಹೊರಟವು, ಬೇರೆ ಯಾವುದರಿಂದಲೂ ಅಲ್ಲ. ಇಂತಹ ಈ ಕಳ್ಳನನ್ನು ಉತ್ತಮವಾದಂತಹ ಪೀಠವನ್ನು ಏರಿಸಿ ಮೇಧಿನಿಪರಾದಂತಹ ನಮಗೆ ಅವಮಾನವನ್ನು ಮಾಡಿದ್ದಾರೆ. ಇದು ಧರ್ಮಕೃತ್ವ. ನಾವು ಸಹಾಯವನ್ನು ಮಾಡಿದ್ರೆ ನಮಗೆ ಅಪಮಾನ ಮಾಡಿದ್ದಾರೆ ಈ ಸಭೆಯಲ್ಲಿ. ಹೀಗೆ ಬಿಡಬಾರ್ದು, ಯಾಗವನ್ನು ಹಾಳು ಮಾಡಬೇಕು ನಾವು. ಇಷ್ಟೆಲ್ಲ ಹೇಳ್ತಾ ಇದ್ರು, ಇವರು ಸಪ್ಪಗೆ ಕುಳಿತಿದ್ದಾರ, ಮಾತಾಡುವುದಿಲ್ಲ. ಅವನಿಗೆ ಮುಖದಲ್ಲಿ ಸಿಪ್ಪೆ, ಕಿವಿ ಕೇಳಿಸುವುದಿಲ್ಲ, ಕಿವುಟ. ಹಾಗಾಗಿ ಇವರಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ಈಟ ಏರಿದ ವೈತಾನ
ರಣ ಹೇಳಿ ಬೆನ್ನಿಗೆ ಒಂದು ಬುತ್ತಿ, ಕೈಯಲ್ಲಿ ಒಂದು ಬೆತ್ತ ಹಿಡ್ಕೊಂಡು ಗೋಗಳನ್ನು ಅಟ್ಟುತ್ತಾ ಬೆಟ್ಟಕ್ಕೆ ಹೋಗಿ ಮಧ್ಯಾಹ್ನವಾಗುವಾಗ ತೋಡಿನ ನೀರು ಕುಡಿದು ಹಳಸಿದ ಅನ್ನ ಉಂಬವನೆ. ನಿನಗೆ ಏನೋ ಪೀಠ ಏರುವ ಚಟ, ಪೀಠದ ಯೋಗ್ಯತೆ ಏನು, ತನ್ನ ಅರ್ಹತೆ ಏನು ಎಂಬುದನ್ನು ವಿಮರ್ಶಿಸದೆ ಬಂದು ಕುಳಿತಿಯಲ್ಲ, ಹೊರೆ ಹೊರುವಾಗ ಆಲೋಚನೆ ಮಾಡಬೇಕು. ಈ ಹೊರೆಯನ್ನು ಹೊರುವಂತಹ ಸಾಮರ್ಥ್ಯ ನನ್ನ ಕಂಠಕ್ಕೆ ಉಂಟು ಅಂತ ಯೋಚಿಸದೆ ಹೊರ ಹೊತ್ತರೆ ಕಂಠ ಮುರಿದು ಹೋಗುತ್ತದೆ. ನಿನ್ನದಾದಂಥ ಯೋಗ್ಯತೆಗೆ ಮೀರಿದ ಪೀಠ ಏರಿದೆಯಲ್ಲ, ಏನೊಂದು ಏನಿದೆ. ನಾನು ಯಾರು, ನನ್ನ ಯೋಗ್ಯತೆ ಏನು, ಪಾತ್ರಗಳ ವಿವೇಚನೆ ಬೇಕು. ಹೌದೇನೋ? ಇಂತಹ ಯೋಗ್ಯವಾಗಿರುವಂತಹ ಪೂಜನೀಯವಾಗಿರುವಂತಹ ಪೀಠವನ್ನು ಕೇರುವುದಕ್ಕೆ ಯಾವ ಯೋಗ್ಯತೆ ಉಂಟೋ ನಿನಗೆ? ಜನಪನು ಅಲ್ಲ, ನಾಯಕನು. ಒಂದು ಊರನ್ನು ಆಳುವಂತಹ ಅರ್ಹತ ನೀರು ಹೌದು ಅಂತ ಆದ್ರೆ ಏರುವುದಕ್ಕೆ ಯೋಗ್ಯ. ಬೇಡ ಬಿಡು, ಒಂದು ಗ್ರಾಮಕ್ಕೆ ಗ್ರಾಮಾಧಿಕಾರಿಯು ಅಲ್ಲ, ಒಬ್ಬ ಗುರಿಕಾರನು ಅಲ್ಲ, ಒಂದು 4 ಜನವಾದ್ರೂ ನಿನ್ನ ಜೊತೆಯಲ್ಲಿದ್ದ. ಅಯ್ಯೇ ಎಬ್ಬೆ, ನಿನ್ನಂತವನಿಗೆ ಹೋಗಿ ಕುಳಿತಿಯಲ್ಲ. ಬ್ರಾಹ್ಮಣರು, ಋಷಿ ಮುನಿಗಳು ಹಾಗೆಂದು ನಾವು ಅಂಥವರಲ್ಲ. ಅವರು ಪಂಥಾಭಿಮಾನಿಗಳು. ದಕ್ಷಿಣೆಗೆ ಅವರಿಗೆ ಹೊಟ್ಟೆ ತುಂಬ ಊಟ. ನಾವಂಥವರಲ್ಲ. ಪಂಥಾಭಿಮಾನಿಗಳಿದ್ದೇವೆ. ಹಾಗಿರುವಾಗ ನಮ್ಮಂಥವರ ಸಮ್ಮುಖದಲ್ಲಿ ಈ ಪೀಠವನ್ನು ಏರುವ ಧೈರ್ಯ ಮಾಡಿದೆ ಅಲ್ಲ, ಎಷ್ಟು ಧೈರ್ಯ ಅಥವಾ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗುತ್ತೇವೆ ಎಂದಾದ್ರೆ ನಮ್ಮತನವನ್ನು ನಾವು ಅರಿತುಕೊಳ್ಳಬೇಕು. ನಮ್ಮ ಯೋಗ್ಯತೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅಂತಹ ಸ್ವಸ್ವರೂಪ ಜ್ಞಾನವಿಲ್ಲದಂತಹ ನೀನು ಈ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಇಳಿಯ ಕೆಳಗೆ.
ಏನಾಯ್ತು? ಇವನಿಗೆ ಅಳುವುದೊಂದೇ ಕೆಲಸ, ಮತ್ತೆ ಇವನ ಕೆಲಸ ಆ ಸಾಧಿಸ. ಮುದುಕನಿಗೆ ವಿಷಯವೇ ಗೊತ್ತಾಗುತ್ತೆ. ಇಲ್ಲಿ ಏನು ನೀವೇ ಆದೇಶ ಕೊಟ್ಟಿರಿ. ಇವ ಕಣ್ಣಿನಾಚೆ ಎಲ್ಲ ಕೆಲಸ ಮಾಡಿ. ಭಗವಾನ್ ಗೋಪಾಲಕೃಷ್ಣನೇ ಈ ಸಭೆಗೆ ಸೂಕ್ತ ವ್ಯಕ್ತಿ. ಹೌದು. ಮೊದಲೇದು ಮಾರಾಧನೆಯ ದೇವರು, ಹ. ಅವರಿಗೆ ಅಗ್ರ ಪೂಜೆಯನ್ನು ಸಲ್ಲಿಸಿದೆವು. ಆದರೇನು ಮಾಡೋಣ, ಈ ಪುಣ್ಯಾತ್ಮರು ನಾವೆಲ್ಲ ಸೇರಿ ಮಾಡುವಂತಹ ಪುಣ್ಯದ ಯಾಗ, ನಮ್ಮಪ್ಪನಿಗೆ ಸ್ವರ್ಗದಲ್ಲಿ ಸ್ಥಾನ ಲಭಿಸಬೇಕು ಎನ್ನುವುದಕ್ಕಾಗಿ ಮಾಡುವಂತಹ ಯಾಗ. ಈ ದುಷ್ಟರು ಕೂಡಿ ಹಾಳು ಮಾಡ್ತಾರಲ್ಲ, ನಷ್ಟ ಮಾಡ್ತಾ ಇದ್ದಾರಲ್ಲ, ಏನು ಮಾಡಲಿ ಅಜ್ಜ, ಏನು ಮಾಡಲಿ? ಅಂಜದಿರದ ಮಾತಾಯಿಗಳ ಮಾತಿಗೆ ಅಂದ ಕೇಳುವ ಅಂಜದಿರದ ಮಾತಾಯಿಗಳ ಮಾತಿಗೆ ಕಂದ ಕೇಳುವ ಹೂನು ಜಂಡ ಜತ್ವಕ್ಕೆ ನೀನು ಜರುಗದಿ ಮನವನು ಕಂದ ಕೇಳು ಕಂದ ಕೇಳು. ಧರ್ಮನಂದನ, ಅಜ್ಜ, ಧರ್ಮಕೃತವನ್ನಾಚರಿಸುವಂತಹ ಹೊತ್ತಿನಲ್ಲಿ ಬಂದಂತಹ ಇವರುಗಳು ಕೇವಲ ನಮಗೆ ಸ್ಥಾನಮಾನ ದೊರೆಯಲಿಲ್ಲ ಅನ್ನುವ ಕಾರಣಕ್ಕಾಗಿ ನಿಂದಿಸ್ತಾ ಇದ್ದಾರೆ. ನಿಜ. ನನಗೆ ಬೇಸರಾದದ್ದೇನು ಗೊತ್ತಾ? ಏನಜ್ಜ? ಅವರು ನಿಂದಿಸಿದ್ದಲ್ಲ, ಮತ್ತೇನು? ಧರ್ಮಾತ್ಮನಾದ ನಿನ್ನ ಮನಸ್ಸಿಗೆ ವೇದನೆ ಆಯಿತು ನೋಡು, ಅದು ನನಗೆ ಬೇಸರವಾದದ್ದು. ಹೌದಜ್ಜ. ಅಂಜದಿರು ಮಗು, ಅಯ್ಯೋ, ಮನೆ ಬಾಗಿಲಿಗೆ ಬಂದಾಗ ಮನೆ ಬಾಗಿಲಲ್ಲಿದ್ದದ್ದು ಬೊಗಳುತ್ತದೆ ಹಾ, ಅನ್ನುವ ಕಾರಣಕ್ಕೆ ನಾವು ಬೊಗಳಿದ್ರೆ ಅದಕ್ಕೂ ನಮಗೂ ವ್ಯತ್ಯಾಸ ಏನು ಅಂತ ಬೇಕಲ್ಲ. ಅದೂ ಹೌದು. ತಗೊಳ್ಳುವುದಕ್ಕೆ ಯಾರು ಆದ್ರೆ- ಅಡ್ಡಿಯಿಲ್ಲ ಅಂತ ಧೈರ್ಯ ಉಂಟು. ಮುದುಕಲ್ವೋ ಹತ್ರ ನನ್ನನ್ನು ಬೈಲಿಲ್ವಾ? ಹೌದಜ್ಜ. ಮುದಿ ಜರಡ ಹಲ್ಲುಗಳನ್ನು ಮುರಿಯುತ್ತೇನೆ, ಹಲ್ಲು ಮುರಿಯುವುದು ಬಿಡು, ನನ್ನೊಂದು ರೋಮ ತೆಗಿಲಿಕ್ಕಾಗ್ತದ ನೋಡ್ಲಿ. ಅಯ್ಯಯ್ಯೋ, ಈಗಲೂ ಸೆಟೆದು ನಿಂತ್ರೆ ಹಾ, ಭೂಮಂಡಲವನ್ನೇ ಜಯಿಸಬಲ್ಲೆ ನಾನು. ಗೊತ್ತಿದೆ ನನ್ನ ಅಜ್ಜ. ಯೋಗ್ಯತೆ ಏನು ಅಂತ ಈ ನಾಯಿಗಳಿಗೆ ಗೊತ್ತಿಲ್ಲ. ಹಾ, ಸಿಕ್ಕಿದಲ್ಲಿ ಸಿಕ್ಕಿದ ಹಾಗೆ ಹೇಳುವುದು ಯಾವುದು? ಯಾರು? ಅದು ಬೊಗಳುವವನು. ಹಾ, ಆದ್ದರಿಂದ ಶ್ವಾನಗಳು ಬೊಗಳಿದ್ರೆ ನಾಕ ಹಾಳಾಗುವುದಿಲ್ಲ ಮಗು. ಖಂಡಿತ ಇಲ್ಲ. ನಿನ್ನ ಮನಸ್ಸಿಗೆ ಬೇಸರ ತರಿಸಿಕೊಳ್ಳಬೇಡ. ಅವರವರಷ್ಟಕ್ಕೆ ಅವರ ಯೋಗ್ಯತೆಯಲ್ಲಿದ್ದದ್ದು ಕೇಳಿಕೊಳ್ಳುತ್ತಾರೆ, ನೋಡಿಕೊಳ್ಳಿಕ್ಕೆ ಅವ ಇಲ್ವಾ? ನಮ್ಮವರ ಏನು ಬೇಕಾದ್ರೂ ಹೇಳಿ, ನಮ್ಮ ವಿರೋಧ ಇದ್ದೇ ಇದೆ. ಹಾಗಾಗಿ ಜೊತೆಯಾಗಿ ಎಲ್ಲರೂ ವಿರೋಧಿಸೋಣ. ಈ ಸಮಸರಿಗಿರುವ ಪ್ರದುರಯ್ಯನೌನದಗೆ ಇದು ಪಾಪಿಗಳಿಲ್ಲ ಪರಿಹಾರವಿಲ್ಲದೆಯೇ ವಿಶ್ವಲಾಲಿದು. ಅಜ್ಜ, ಅಜ್ಜ, ಕುಮಾರ, ಮನಸ್ಸಿಗೆ ನೋವಾಗ್ತಾ ಉಂಟಜ್ಜ. ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ, ನೀವಂತೂ ಸಹಿಸ್ತಾ ಇದ್ದೀರಿ. ನಮಗೆ ಸಹನೆ ಉಂಟು ಮಗು, ವಯಸ್ಸಾಯ್ತಲ್ಲ. ಅದು ಹೌದಜ್ಜ. ಆದರೆ ನಮ್ಮ ದೇವರು, ನಮ್ಮ ಭಾವ ನಿಂದಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ನಾವು ಮಾಡುವಂತಹ ಈ ಕಾರ್ಯಕ್ರಮ ಏನೂ ಅರ್ಹತೆ ಇಲ್ಲದವರಿಗೆ ಪ್ರಳಯದೊಳೊಬ್ಬನೇ ಮಲಗಿರೆ ಕಳ್ಳದಿವ ಅದರಲ್ಲಿ ಒಂದು ಕೈಯವರು ಪರಮದ ಹೃದಯ ಅಳಗವಾಗಿ ಸಿಡಿದು ಭೂತಳವ ನಿಂದಿಸಿದನಲ್ಲಯ್ಯೇ. ಅಜ್ಜ. ಕೇವಲ ಒಬ್ಬ ವ್ಯಕ್ತಿ ಅಂತಾದ್ರೆ ಆತನ ಯೋಗ್ಯತಾವಂತ ಅಂತ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾ, ಶ್ರೀಕೃಷ್ಣ ಪರಮಾತ್ಮ ಪೂರ್ಣಾವತಾರಿಯಾಗಿ ಧರೆಗಿಳಿದು ಬಂದವ ಹಾ, ಅನ್ನುವುದನ್ನು ಅರಿತುಕೊಂಡೇ ಅವನಿಗೆ ಕೊಟ್ಟಿದ್ದೇವೆ. ಯಾಕೆ? ಹಾ, ಅವ ಏನು ಅನ್ನುವುದನ್ನು ಆದಿಯಿಂದ ನಾವು ಅರ್ಥವಿಸಿಕೊಂಡವರು. ಸರಿ. ಕಳೆದ ಕಲ್ಪದ ಅಂತ್ಯದಲ್ಲಿ, ಹಾ, ಈ ಕಲ್ಪದ ಆದಿಯಲ್ಲಿ ಪ್ರಳಯ ಒಮ್ಮೆ ಆಗಿತ್ತು. ಹಾ,
ಪ್ರಳಯದಲ್ಲಿ ಸರ್ವವು ಜಲಮಯವಾದಂತಹ ಹೊತ್ತಿನಲ್ಲಿ ಆದಿಮಾಯೆಯಿಂದ ಮೂರು ಮೂರ್ತಿಗಳ ಸೃಜಿಸಲ್ಪಟ್ಟರು. ಹಾ ಆ ಕಾಲಕ್ಕೆ ಪಾಲನಾಕರ್ತವಾದಂತಹ ಶ್ರೀಮನ್ನಾರಾಯಣ ಹಾ ಭೂಮಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಕಿವಿಯ ಕಿಲ್ಬಿಷವನ್ನು ಬಿಸುಟು ಹಾ ಆ ಮೂಲಕವಾಗಿ ಈರುವರು ದಾನವರನ್ನು ಪಡೆದ. ಹಾ ಮಧುಕೈಟವರೆಂಬ ಅಭಿಧಾನವನ್ನಿತ್ತು ಹಾ. ಅವರನ್ನು ಸಂಹರಿಸಿ ಹಾ. ಅವರ ಮೇಧಸ್ಸಿನಿಂದ ನಿರ್ಮಾಣ ಮಾಡಿದ್ದೇ ಈ ಮೇದಿನಿಯನ್ನು, ಭೂಮಿಯನ್ನೇ ಸೃಷ್ಟಿ ಮಾಡಿದಂತಹ ಯೋಗ್ಯತಾವಂತ. ಹಾ. ಇನ್ನು ಇನ್ನವನ ಯೋಗ್ಯತೆಯ ಬಗ್ಗೆ ಯೋಚಿಸಿದ್ರೆ ಹಾ. ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಹಾ. 10 ಹಲವು ಅವತಾರವನ್ನೆತ್ತು ಕೊಟ್ಟದ್ದು ಶಾಪವಾದರೂ ವರವಾಗಿ ಪಡೆದಾತ ಈತ. ಹಾ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ಹಾ. ಈತ ಮಾಡಿದ ಕಾರ್ಯಗಳು ಘನತರವಾದದ್ದು. ಮಗು ಏನಜ್ಜ? ತಮಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯನಾದ, ಹಾ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ಕೂರ್ಮನಾದ, ಹಾ ಆಮೇಲೆ ವರಾಹಾವತಾರವನ್ನು ಮಾಡಿ ಹಿರಣ್ಯಾಕ್ಷನನ್ನು ಕೊಂದ, ಹಾ ನಾರಸಿಂಹನಾಗಿ ಹಿರಣ್ಯ ಕಶ್ಯಪವನ್ನು ಕೊಂದ, ಹಾ ಒಟು ವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿದ, ಹಾ ರಾಮನಾಗಿ ಅವತರಿಸಿ ಬಂದ, ಹಾ. ರಾವಣಾದಿ ದುಷ್ಟರನ್ನು ಕೊಂದ. ಹಾ. ಇದು 8ನೇ ಅವತಾರ, ಧರೆಯ ಧರ್ಮವನ್ನು ಧರಿಸುವುದಕ್ಕೆ. ದೇವಗೆ ಸುತನಾಗಿ ಬಾಲಕಿಯೊಳೆಯುವುದು ಅಸುರವಳಿಗಳ ತರಿದು ಅವ ಕಂಸನನು ಕೊಂದೋಳು ಏನ ಬಾಣನ 1000 ತೋಳುಗಳ ಧರ್ಮನಂದನ ಅಜ್ಜ. ಮಾನುಷ ಸ್ವರೂಪಿಯಾಗಿ ಧರೆಗೆ ಅವತರಿಸಿ ಬಂದಂತಹ ಕೃಷ್ಣ ಹಾ. ಧರೆಯಲ್ಲಿ ಮಾಡಿದಂತಹ ಕಾರ್ಯಗಳೇನು ಅನ್ನುವುದನ್ನು ನೀನು ಅರ್ಥವಿಸಿಕೊಂಡಿರಲಿಕ್ಕಿಲ್ಲ. ಹಾ ಮಾವನಾದಂತಹ ಕಂಸ ಅವನನ್ನು ಕೊಲ್ಲುವುದಕ್ಕಾಗಿ ಅವತರಿಸಿ ಬಂದವ. ಹಾ ಕಂಸಾಂತಕನೆಂಬ ಬಿರುದನ್ನು ಪಡೆದ ಕಂಸನನ್ನು ಕೊಂದು ಹಾ ಆಮೇಲೆ ಧರೆಯಲ್ಲಿ ಹುಟ್ಟಿದಂತಹ ಅದೆಷ್ಟೋ ದುಷ್ಟ ಶಕ್ತಿಗಳು ಹಾ ಕಂಸನ ಬೆಂಬಲಿಗರನ್ನು ಕೊಂದಂತಹ ಪುಣ್ಯಾತ್ಮನೀತ. ಸಂಸ್ಕಾರಹೀನರಾದಂತಹ ಯಾದವರಿಗೆ ಸಂಸ್ಕಾರವನ್ನು ಕಲ್ಪಿಸಿ ಅವರೂ ಒಂದು ಧರೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದವರು. ಶಾಪಗ್ರಸ್ತರಾದಂತಹ ಯದುವಂಶದಲ್ಲಿ ಆಳ್ವಿಕೆ ಇರಲಿಲ್ಲ, ಆ ಆಳ್ವಿಕೆಯನ್ನು ಸ್ಥಿರಪಡಿಸಿದವ ಕೃಷ್ಣ. ಇಂತಹ ಯೋಗ್ಯತಾವಂತನನ್ನು ಇವರು ಎಲ್ಲಿ ಅರ್ಥ ಮಾಡಿಕೊಳ್ತಾರೆ? ಕೃಷ್ಣನ ಕುರಿತಾಗಿ ಮಾತನಾಡುತ್ತಾ ಅವತಾರಿ ಮಹಾತ್ಮ ಅಂತ ಹೇಳಲಿಕ್ಕೆ ತೊಡಗಿದೆಯಲ್ಲ, ಆ ಕಥೆಗಳನ್ನೆಲ್ಲ ಬೇಗ ಮುಗಿಸಿ ಇವನ 8ನೇ ಅವತಾರದ ಕಥೆ ಹೇಳಲಿಕ್ಕೆ ತೊಡಗಿದೀನಿ. ನನಗೆ ಅರ್ಥ ಆಗುತ್ತದೆ, ನೀನು ಅಪ್ಪನಿಗೆ ಬೇಕಾಗಿ ಶಪಥಬದ್ಧನಾಗಿ ಮದುವೆಯಾಗದೆ ಉಳಿದವ. ಆದರೂ ಸುಪ್ತವಾಗಿ ನಿನಗೆ ಕಾಮ ಉಂಟು ಚಿತ್ತದಲ್ಲಿ. ಹಾಗಾಗಿ ಕೃಷ್ಣನ ರಾಸ ಕೇಳಿ ಕಥೆಗಳನ್ನು ಹೇಳುತ್ತಾ ಮನಸ್ಸಿನಲ್ಲೇ ಬೆಲ್ಲಿ ಮಣ್ಣಿಗೆ ಬೆಳಕ ಹೊರಟೆಯಲ್ಲ, ಗೋಕುಲದವನ ಜಾರೆಯರ ಮಿಂಡ ನೀತನ ಕಥೆಯ ನಮ್ಮ ಹೇಳಿದ್ರೆ ಗುರುವೇ.
ಈ ಧರ್ಮ ಕಾರ್ಯದ ಮಧ್ಯೆ ಪಿಶಾಚಿಗಳ ಹಾಗೆ ಪಾಪಿಗಳ ಹಾಗೆ ನೀಚರ ಹಾಗೆ ಬೊಬ್ಬೆ ಹೊಡೆಯುತ್ತಿದ್ದೀರಲ್ಲ, ಯಾರನ್ನು ಬೈದದ್ದು ನೀವೆಲ್ಲ? ಶುಭ ಕಾರ್ಯದಲ್ಲಿ ಬಂದು ಪಾಲ್ಗೊಂಡು ಸಂತೋಷವಾಗಿ ಹೋಗಬೇಕಿತ್ತು. ಆದರೆ ಅಜ್ಞಾಪೀಠದಲ್ಲಿ ಕುಳಿತುತ್ತಾ ದೇವರನ್ನೇ ನಿಲ್ಲಿಸುವಂತಹ ಪಾಪಿಗಳಾಗಿ ಅದು ಮಾತ್ರವಲ್ಲ, ನಮ್ಮ ಅಜ್ಜ ಕುಲದಲ್ಲಿ ಹುಟ್ಟಿದ್ರು, ಯೋಗ್ಯತಾವಂತರು, ಅವರನ್ನು ಬೈಯುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಅದು ಮಾತ್ರವಲ್ಲ, ಸರ್ವಪೀಠದಲ್ಲಿ ಕುಳಿತಿದ್ದಾರೆ. ಒಳ್ಳೆಯ ಯಾಗವನ್ನು ಮಾಡುವಂತಹ ಹೊತ್ತಿನಲ್ಲಿ ನನ್ನ ಅಣ್ಣನನ್ನು ಬೈದಿದ್ದೀರಾ? ನಿಮ್ಮ ತಲೆ ಹೊಡೆದು ಮಲಿನಾಯಿಗಳಿಗೆ
ಈ ಕಥೆಯ ಏನು ಕತೆ? ಒಂದು ಕತೆ. ಕೇಳಿ ಸೈರಿಸಬೇಕು ಈ ಕಥೆಯ ಹೇಳಿದೆ. ಕೇಳಿ ಸೈರಿಸಬೇಕು ಈ ಕಥೆಯ ಈ ಕಥೆಯ ಹೇಳುವೆ ನಿಜಮಾನ ಮೂಲ ಸಂಗತಿಯ ಯಾರು? ಹೇಳುವೆ ನಿಜಮಾನ ಮೂಲ ಸಂಗತಿಯ ಈ ಕಥೆಯ ಮೂಲ ಸಂಗತಿಯ ಇವ ಹಿರಣ್ಯಾಕ್ಷನು ಮರುಭವದೊಳಗೋದು ಯಾರು? ಇವ ಹಿರಣ್ಯಾಕ್ಷನು ಮರುಭವದೊಳಗೋದು ಮುತ್ತವಿಸಿದ ರಾವಣ ನೆರಗಿನು ಬಾಲ ವತರಿ ಬಳದಿ ನೇತ್ರಗಳಾಗು ಏನು? ಇವನ್ನು ಚಂದುಲು ಭುಜದಿ ಪುಟ್ಟು ತೆಕ್ಕುಗೆ ಅವರೆಲ್ಲರಲ್ಲಿ ಭಯದಿ ಚಿಂತಿಸಲು ಮತ್ತವತನವ್ಯರ ಮರದಿಯೇ ಏನಜ್ಜ? ಕೂಗಲನೆ ಭಯದಿ ಕೆಲ್ಮೆಯ ಮನ ಮನದಿ ಕೇಳಿದೈರಿಸಬೇಕು ಈ ಕಥೆಯ ಕೇಳಿದೈರಿಸಬೇಕು ಸೈರಿಸಬೇಕು ಯಾಕಜ್ಜ? ಕಥೆಯ ಹೇಳುವೆ ನಿಜಮಾನ ಮೂಲದ ಕಥೆಯ ಅಜ್ಜ, ದೇವರನ್ನು ಬೈಯುವಾಗ ಯಾಗವನ್ನು ಹಾಳುಗೆಡಹುವಾಗ ಸಿಟ್ಟು ಬರುವುದು ಸ್ವಾಭಾವಿಕವೇ ಮಗು. ಮತ್ತೆ ನೀವು ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲ 4 ಜನರನ್ನು ಬರೀತೀರಿ ಈಗ. ಬೇಡ. ಏನು? ಒಬ್ಬ ಯಾಗವನ್ನು ಧ್ವಂಸ ಮಾಡ್ತೇನೆ, ಯಾಗವನ್ನು ನಾಶ ಮಾಡ್ತೇನೆ ಅಂತ ಒಬ್ಬ ಹೊರಡ್ತಾನೆ ಅಂತ ಇದ್ರೆ ಆ, ಅಂತರಾಳದಲ್ಲಿ ಹುದುಗಿರುವಂತಹ ರಾಕ್ಷಸಿ ಪ್ರವೃತ್ತಿ ಅವರಲ್ಲಿದೆ. ಪಾಪಿ ಅಂತಲೇ ಅರ್ಥವಂತ. ಪಾಪಿ ಅಂತ ಲೆಕ್ಕ. ಹೌದು. ಹಾಗಿದ್ರೆ ಆತ ಪಾಪಿಯಾಗಿರ್ಬೇಕಿದ್ರೆ ಹಾ. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಯಾವುದಾದ್ರೂ ದುಷ್ಕೃತ್ಯದ ಫಲ ಅವನಲ್ಲಿರ್ಬೇಕು. ಖಂಡಿತ ಖಂಡಿತ ಇದೆ. ಇವ ಯಾರು? ಯಾರೋ ಯಾರಿಗೆ ಗೊತ್ತು? ಈಗ ಶಿಶುಪಾಲ. ಈಗ ಶಿಶುಪಾಲ ಮೊದಲು ಬೇರೆ ಉಂಟಾ? ಹೌದಪ್ಪ. ಏನು ಇವನ ಜನ- ಜನ್ಮಕ್ಕೂ ಒಂದು ರಹಸ್ಯವಿದೆ ಮಗು. ಇವನ ಜನ್ಮಕ್ಕೂ ರಹಸ್ಯವೇ. ಒಂದು ಕಥೆಯೇ ಇದೆ ಇವನಿಗೆ. ಏನಜ್ಜ ಅದು? ಹಿಂದೆ ಆ, ವೈಕುಂಠ ಲೋಕದಲ್ಲಿ ಆ. ದ್ವಾರಪಾಲಕರಾಗಿ ಜಯ ವಿಜಯರೆಂಬವರು ಇರುವರಿದ್ರು. ದ್ವಾರಪಾಲಕರಾಗಿ. ಸಜ್ಜನರಾದಂತಹ ಸನಕಸನಂದಾದಿಗಳು ಶ್ರೀಹರಿಯ ದರ್ಶನಕ್ಕಾಗಿ ಬರುವಾಗ ಹಾ, ಅಹಂಕಾರದಿಂದ ಪ್ರವೃತ್ತರಾದಂತಹ ಜಯ ವಿಜಯರು ಅವರನ್ನು ತಡೆದರು. ತಡೆದ್ರೆ ಆ ಹೊತ್ತಿಗೆ ಆ, ಎಂದೂ ಸಿಟ್ಟು ಬಾರದಂತಹ ಸನಕಾದಿಗಳಿಗೆ ಅಂದು ಸಿಟ್ಟು ಬಂತು. ಆ, ಶಾಪವನ್ನು ಕೊಟ್ಟರು. ಆ, ಧರೆಯಲ್ಲಿ ಮಾನವರಾಗಿ ಹುಟ್ಟಿ ಆ. ದುಷ್ಟರಾಗಿ ಹುಟ್ಟಿ ಆ. ಆದರೆ ಇವರು ಹೋಗಿ ಗೋಗರೆದ್ರು ಶ್ರೀಹರಿಯಲ್ಲಿ. ಹಾ, ಜಯ ವಿಜಯ. ಶಾಪ ಸಿಕ್ಕಿದೆ ನಮಗೆ, ಹಾ. ಏನಾದ್ರೂ ಪರಿಮಾರ್ಜನೆಯನ್ನು ನೀವೇ ಸೂಚಿಸಬೇಕು ಎಂಬುದಾಗಿ ಕೇಳಿಕೊಂಡಾಗ ಹಾ. ಶ್ರೀಹರಿಯೇ ಸನಕಸನಂದಾದಿಗಳಲ್ಲಿ ಬೇಡಿಕೊಂಡ. ಏನು ದೇವ್ರೆ? ಆಗ ಅವರನ್ನು ಪರಿಮಾರ್ಜನೆಯನ್ನು ಹೇಳಿದ್ರು. ಯಾವುದಜ್ಜ? 7 ಜನ್ಮದಲ್ಲಿ ಸಜ್ಜನರಾಗಿ ಹರಿಸೇವೆಯನ್ನು ಮಾಡಿ ಹರಿದಾಸರಾಗಿ ಹುಟ್ಟಿ ಆ, ದೇವರು ಕೊಟ್ಟಂತಹ ಆಯುಷ್ಯವನ್ನು ಮುಗಿಸಿ ಅವರು ಬರ್ತಾರೆ ಅಂತ ಆದ್ರೆ 7 ಜನ್ಮದಲ್ಲಿ ಸಜ್ಜನರಾಗಿ ಬರಬಹುದು. 7 ಜನ್ಮದಲ್ಲಿ. ಇನ್ನು ಹಾ. ಮತ್ತೊಂದು ದಾರಿ ಇದೆ. ಏನು? ದುಷ್ಟರಾಗಿ ಹುಟ್ಟಿ ದುಷ್ಟ ಪ್ರವೃತ್ತಿಯಿಂದ ಹರಿದ್ವೇಷವನ್ನೇ ಮಾಡುತ್ತಾ ಹಾ. ಹರಿಯಿಂದಲೇ ಹತರಾಗಿ ಬರ್ತಿದ್ರೆ 3 ಜನ್ಮ. ಅಜ್ಜ, ಓ ನೀವು ಕತೆ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ದು ನನ್ನ ಕೋಪ ಕಡಿಮೆ ಮಾಡಿಸುವುದಕ್ಕ ಹೇಗೆ? ಅಲ್ಲ ಮಗು, ವೈಕುಂಠದಲ್ಲಿ ಜಯ ವಿಜಯರಂತೆ, ಅವರಿಗೆ ಶಾಪವಂತೆ, ಅವರಿಗೂ ಇವರಿಗೆ ಏನು ಸಂಬಂಧ? ಸಂಬಂಧ ಇದೆ ಮಗು. ಏನು? ಅದೇ ಜಯ ವಿಜಯರು ಆ,
ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಹುಟ್ಟಿದ್ರು ಆದಿದೈತ್ಯರಾಗಿ. ಹಿರಣ್ಯಾಕ್ಷ ಹಿರಣ್ಯಕಶ್ಯಪರ. ಹೌದು. ಹೌದೇ? ಆ ಹೊತ್ತಿಗೆ ನಮ್ಮ ದೇವರು ಹಾ. ವರಾಹನಾಗಿ ಹಾ. ನಾರಸಿಂಹನಾಗಿ ಬಂದು ಅವರನ್ನು ಕೊಂದ. ಅವರ ಅವಧಿ ಆಯ್ತು. ಎರಡನೆಯ ಜನ್ಮವಾಗಿ ಹಾ. ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ರಾವಣ ಕುಂಭಕರ್ಣ. ಹೌದು. ಹಾ, ಹಾ. ಆಗ ನಮ್ಮ ದೇವರು ರಾಮನಾಗಿ ಬಂದು ಅವರಿಗೆ ಮೋಕ್ಷವನ್ನು ಕೊಟ್ಟ. 2 ಜನ್ಮ ಕಳೆದು ಹೋಯಿತು. ಆಯ್ತು. ಇದು ಮೂರನೇದ್ದು ಯಾವುದು? ಇದು ಮೂರನೇ ಜನ್ಮ. ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಅವರೇ ಇವರು. ಅವರೇ ಇವರು. 3ನೇ ಜನ್ಮ. ಮೂರನೇ ಜನ್ಮ ಮಗು. ಹಾ, ರಹಸ್ಯ ಏನು? ಇವರ ಜೀವನದಲ್ಲೂ ಕೇವಲ ಇಷ್ಟೇ ಇದ್ರೆ ಸಾಲದು. ಹಾ. ಇವನ ಜನ್ಮದಲ್ಲೂ ಇನ್ನೊಂದು ರಹಸ್ಯವಿದೆ, ಇನ್ನೊಂದು ವಿಶೇಷತೆ ಇದೆ. ಶಿಶುಪಾಲನ ಜನ್ಮದಲ್ಲಿ ರಹಸ್ಯವಿದೆ. ಹೌದು. ಏನಜ್ಜ ಅದು? ಇವನೇನೋ ದೂರದವನಲ್ಲ, ಹಾ. ವಸುದೇವನ ತಂಗಿಯ ಮಗ, ಶ್ರುತಶ್ರವೆಯ ಮಗ. ಹಾ, ಹಾ. ಮಗುವನ್ನು ಹಡೆದಾಗ ವಿಕಾರವಾಗಿ ಹುಟ್ಟಿಕೊಂಡಿತು. ಹೇಗೋ ಅಜ್ಜ? 4 ಕೈಗಳು, ಹ್ಮ್. 3 ಕಣ್ಣು. 4 ಕೈ 3 ಕಣ್ಣು. ಒಬ್ಬ ಹಾ. ಅವತ್ತೆ ತೆಂಗಿನಕಾಯಿಗೂ 3 ಕಣ್ಣು. ನಾನು ತೆಂಗಿನಕಾಯ ನೋಡಿದ್ದು ಬೇರೆ. ಹಾ. ವಿಕಾರವಾಗಿ ಹುಟ್ಟಿದಂತಹ ಮಗುವನ್ನು ಕಂಡು ತಾಯಿ ಕಣ್ಣೀರಿಳಿಸಿತು. ಹಾ. ಆಗ ಹಾ. ಸುರಮುನಿಯಾದಂತಹ ನಾರದರಾಗಮನ ಅಲ್ಲಿಗಾಯಿತು. ಹಾ. ನಾರದರೊಂದು ವಿಷಯವನ್ನು ಹೇಳಿದರು. ಏನಜ್ಜ? ಬಂದವರೆಲ್ಲವರ ಕೈಗೂ ಈ ಮಗುವನ್ನು ಕೊಡು. ಕೊಟ್ರೆ? ಯಾರ ಕೈಯನ್ನು ಸೇರಿದಾಗ ಹೆಚ್ಚಿನದ್ದಾದಂತಹ ಕಣ್ಣು ಕೈಗಳು ಮಾಯವಾಗ್ತದೋ ಹಾ. ಅಂತವನಿಂದಲೇ ಇವನಿಗೆ ಮರಣ. ಹೀಗೆ ಹೇಳಿದ್ರು. ಹಾ. ಒಂದು ಸಲ ಅತ್ತೆಯನ್ನು ನೋಡಿಕೊಂಡು ಬರೋಣ ಅಂತ ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋದ. ದೇವ್ರು ಹೋದ್ರೆ? ಅತ್ತ ತಂದು ಮಗುವನ್ನು ಕೈಗೆ ಕೊಟ್ಟರು ಇವನನ್ನು. ಹಾ. ಹೆಚ್ಚಿನದ್ದಾದಂತಹ ಕೈಗಳು, ಹಾ. ಕಣ್ಣು ಮಾಯವಾಗಿ ಹೋಯಿತು. ಅಣ್ಣ ದರಿದ್ರದ ಕೈ. ಅಣ್ಣ ಆ ಎಣ್ಣೆ ಮಸಿ ಕರಿಯ ಬಂಗಾರ ಮುಟ್ಟಿದ್ರು ಮಸಿ ಅದು. ಹೌದಪ್ಪ. ನಿನ್ನ ಮುಖದಲ್ಲಿ ಎಷ್ಟುಂಟು ಅಂತ ನೋಡು. ಇನ್ನದ ಮೊದಲು ನೋಡು. ಹಾ. ಆಗ ಹಾ. ದುಃಖದಿಂದ ಹಾ. ತಾಯಿ ವೇದನೆಯಿಂದ ಹರಿಯಲ್ಲಿ ಬೇಡಿಕೊಳ್ಳಂತೆ, ಹಾ. ನನ್ನ ಮಗುವನ್ನು ಉಳಿಸಿಕೊಡು, ಕೊಲ್ಬೇಡ. ಹಾ. ಆಗ ಒಂದು ಮಾತು ಕೊಟ್ಟಿದ್ದಾನೆ. ಏನಜ್ಜ? ಶತಾಪರಾಧವನ್ನು ಮನ್ನಿಸ್ತೇನೆ, 100 ತಪ್ಪುಗಳನ್ನು ಮನ್ನಿಸ್ತೇನೆ. ಹಾ. 101 ಆಯಿತು ಅಂತಾದ್ರೆ ಮತ್ತೆ ಕ್ಷಮಿಸುವುದಿಲ್ಲ. ಹಾ. ನೋಡು, ದೇವ್ರು ಲೆಕ್ಕ ಮಾಡುದೇನನ್ನೋದು ಏನು? ಅವನ ಅಪರಾಧವ? ಮೂರು ತಿಂಗಳು ಹೇಗೆ ಕಳೆಯುವುದು? ಯಾರ ಹತ್ರ ಕೇಳುದು? ಸಭೆಯಲ್ಲಿ ಎಲ್ಲಿಯ ಯಾವ ಬಗ್ಗೆ ಹುಡುಗಿಯರೆಲ್ಲ ಬಂದಿದ್ದಾರೆ ಅಂತ ಲೆಕ್ಕ. ಅದರ ತಲೆ ಬಿಸಿ ನಿನಗೆ ಬೇಡ. ಅಲ್ಲ ನನಗೂ ಉಂಟು ಹಾಗೆ. ದೇವರಿಗೆ ವ್ಯವಸ್ಥೆ ನಾವು ಮಾಡ್ತೇವೆ, ಗೊತ್ತಾಯ್ತಲ್ಲ? ಅಲ್ಲ ನನಗೂ ಉಂಟು ಹಾಗೆ ಹೇಳಿದ್ರು. ಏನು? ಆದ್ದರಿಂದ ಹಾ. ಮಗು ಹಾ. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಕಷ್ಟಪಡ್ಲಿಕ್ಕೆ ಎಷ್ಟೋ ಕಷ್ಟ ಉಂಟು ಮಗು. ಹೌದು. ಅದರಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ, ದೂಷಣೆ ಮಾಡ್ಲಿಕ್ಕೆ ಹೆಚ್ಚು ಕಷ್ಟ ಏನೂ ಇಲ್ಲ. ಹೇಳುವವರು ಹೇಳ್ತಾ ಸಿಕ್ಕಿದವರು ಇರ್ತಾರೆ. ಸಿಕ್ಕಿದ್ದನ್ನು ಹೇಳ್ತಾರೆ. ಹೌದು. ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಹಾ. ಈಗ ಸೈರಿಸುವೆ ನವರಾಗ ಜೊತೆಗೆ ಸೈರಿಸುವೆ ಅಪರಾಧ ಶತಗಿ. ದೇವ್ರು ಹೇಳಿದ ಮಾತು ಕುಮಾರನನು ಕುಲನೆನು ತಲಾಕೆಗೆ ಕುಮಾರನನು ಕುಲನೆನು ಆಕೆಗೆ ಶೌರಿ ಭಾಷೆಯ ಕೊಟ್ಟು ಹಿಂದೆ ಆರಿವನ ಮರಣಕ್ಕೆ ಏನಜ್ಜ? ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ಇವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ವಿಚಾರಿದು ವೀರ ಮಾರುತಿಯೇ ವಿಚಾರಿದು ವೀರ ಮಾರುತಿ ಎಂದನನು ಕೇಳಿದನು ಶಿಶುಪಾಲ. ಆ ಕುಮಾರ, ಅಜ್ಜ,
ಏರಿಸಬಹುದು ಮಗ, ನಾವು ಏರಬೇಕಲ್ಲ, ನಾವು ಏರಬಾರ್ದು, ನಾವು ಇದ್ದ ಸ್ಥಿತಿಯಲ್ಲೇ ಇರಬೇಕು. ನೀವು ಏರಿಸುವಷ್ಟು ಏರಿಸಿ ಆಗಿದೆ, ಈಗ ಪ್ರಾಯ ಬಂದಿದೆ, ಏನ್ ಮಾಡೋದು? ತಾಳುವಿಕೆಗಿಂತನ್ಯ ತಪವು ಬೇರಿಲ್ಲ. ಇಲ್ಲ ಇಲ್ಲ, ತಾಯಿಗೆ ಕೊಟ್ಟಂತಹ ಮಾತಿನ ಹಾಗೆ 100 ತಪ್ಪುಗಳನ್ನು ಮನ್ನಿಸ್ತೇನೆ ಅನ್ನುವಲ್ಲಿಗೆ 100 ತಪ್ಪು ಅಂತ ಅರ್ಥ ಅಲ್ಲ ಮಗು. ಶತಾಪರಾಧ ಅಂದ್ರೆ ಏನು? ಏನು? ಯಜ್ಞವನ್ನು ಭಂಗಗೊಳಿಸುವುದಕ್ಕಿಂತ ದೊಡ್ಡ ಶತಾಪರಾಧ ಬೇರೆ ಇಲ್ಲ. ಖಂಡಿತ. ದೀಕ್ಷಿತನಾದಂತಹ ಯಮಜನನ್ನು ಕೊಚ್ಚಿ ಕೆಡಹುವ ಅಂತ ಹೊರಟವರು ಇವರು. ಹೌದೌದು, ಯಜ್ಞಭಂಗ ಮಾಡುವುದಕ್ಕಾಗಿ ಹೊರಟಿದ್ದಾರೆ. ಅಂತಹ ಶತಾಪರಾಧವನ್ನು ಮಾಡುವುದಕ್ಕಾಗಿಯೇ ಇರುವವ ಕೃಷ್ಣನಲ್ಲದೆ ಬೇರೆ ಯಾರೂ ಇಲ್ಲ. ಚೆನ್ನಾಗಿ ತಾಳ್ಮೆಯಿಂದ ಯೋಚಿಸು. ಯಾರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ಯೋಚಿಸು ವೀರಮಾರುತಿ. ಅಜ್ಜ, ಈ ದೇವರು ಮಾಡುವ ಕೆಲಸಕ್ಕೆ ನಾವೆಲ್ಲ ಹೊರಟ್ರೆ ಆಗ್ತದ? ಆದೀತ. ದೇವರು ಮಾಡುವುದನ್ನು ದೇವರೇ ಮಾಡಬೇಕು ಅಲ್ವಾ? ಪಾಯಸದ ಅಂಡೆ ಒಲೆಯ ಮೇಲೆ ಇಟ್ಟಿದ್ದೇನೆ, ಎಲ್ಲಿಯಾದ್ರೂ ಅಡಿ ಹಿಡಿದಿದೋ ಏನೋ. ಸಭಾಸದರೆಲ್ಲ ಮುಖ ನೋಡ್ಲಿಕ್ಕೆ ತೊಡಗಿದ್ದಾರೆ. ನಿನ್ನಲ್ಲಿ ನಾನು ಅಳೆಯುತ್ತೇನಂತೆ, ಅದು ಎಷ್ಟು ಸತ್ಯ ಎಂಬುದು ತೀರ್ಮಾನವಾಗಲೇ ಒಂದೋ ನೀನು, ಅದು ಅಲ್ಲ ಅಂತ ಆದ್ರೆ ನಾನು ಯುದ್ಧದ ಮೂಲಕವಾಗಿ ನಿರ್ಣಯವಾಗಲೇ. ಎನ್ನುವ ಹಾಗೆ ಅವರಿಗೂ ಸಾಂತ್ವನವನ್ನು ಹೇಳ್ತೇನೆ. ಏನಾಗ್ತದೋ ನೋಡೋಣ.
ಈ ಪೂರ್ವದಲ್ಲಿ ನನ್ನ ಎನ್ನದಂತಹ ನರಕದಾನವನ್ನು ಸದಾ ಮಾಡಿದವನೇನು ಆ ಶರನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕಾಯ್ತಾ ಇದ್ದೆ. ಇಂದು ನಿನ್ನ ಶಿರವನ್ನು ಇರಿಸ್ತೇನೆ. ತುಂಬಿದಂತಹ ಸಭೆಯಲ್ಲಿ ಎಲ್ಲರೂ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಇಂತಹ ಒಂದು ಸತ್ಕಾರ್ಯ ನಡೆಯುವುದಿದ್ರೆ ಅದಕ್ಕೆ ಪ್ರೋತ್ಸಾಹಕರಾಗಿ ನೀವು ಮುಂದುವರಿಬೇಕಿತ್ತು. ಅದು ಅಲ್ಲ ಅಂತ ಆದ್ರೆ ಸುಮ್ಮನೆ ಕುಳಿತು ಕಾರ್ಯಕ್ರಮವನ್ನು ನೋಡಬಹುದಿತ್ತು. ಇದು ಅದು ಮಾಡಲಿಲ್ಲ. ನೀವು ಕಾರ್ಯಕ್ರಮವನ್ನು ಹಾಳು ಮಾಡುವುದಕ್ಕಾಗಿ ತೊಡಗಿದ್ದೀರಾ. ನೀನಿರುವ ಸಭೆ ಹಾಳಾಗಬೇಕದು. ನಿಮ್ಮಂತಹ ಮತ್ಸರಿಗಳು ಮತ್ತೊಬ್ಬರಿಲ್ಲ. ನೀವು ವಿಘ್ನ ಸಂತೋಷಿಗಳೆನ್ನುವುದರಲ್ಲಿ ಅನುಮಾನವೇ ಇಲ್ಲ. ಏ ಏನು? ನಿನ್ನ ಅಪ್ಪನನ್ನು ಕೊಂದವ ನಾನು ಹೌದು. ಆದ್ರೆ ಆ ಸಂದರ್ಭದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಿದವ ನಾನು ಎನ್ನುವುದನ್ನು ನೀನು ಮರೆಯದಿರು. ಆದ್ರೆ ಈ ಸಂದರ್ಭದಲ್ಲಿ ಶಿಶುಪಾಲನ ಜೊತೆಗೂಡಿದಂತಹ ನೀನು ನನ್ನನ್ನು ವಿರೋಧಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದ. ರಕ್ತ ಕಾಣಬೇಕು ನನಗೆ. ರಾಜ
ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇಲ್ಲಿ ನಾನು ಅಗ್ರಪೀಠವನ್ನು ಕುಳಿತಿದ್ದೆ ಏರಿದ್ದೇನೆ ಅನ್ನುವಂತಹ ಕಾರಣಕ್ಕಾಗಿ ವಿರೋಧಿಸುವುದಕ್ಕೆ ಮುಂದಾಗ್ತಾ ಇದ್ದೀರಾ? ಹೌದು. ನಿಮ್ಮ ಅವಸಾನವಾದ ಉದ್ದೇಶ ಇಂದು ನಿನ್ನೆಯ ಹಾಗೆ ಅಲ್ಲ, ಅದೆಷ್ಟೋ ಸಮಯಗಳಿಂದ ನಿನ್ನ ಮೇಲೆ ಹಾಗೆಯನ್ನು ತೇರಿಸಬೇಕು ಎನ್ನುವಂತಹ ಸಂದರ್ಭವನ್ನೇ ನಿರೀಕ್ಷಿಸುತ್ತಾ ಇದ್ದೆ. ಬಂದೆಯ ನಿನ್ನ ಹತ್ತರಗಳಿದ್ದೇನೆ. ಬುದ್ಧಿಯೆಲ್ಲವೂ ವಕ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನಂತವರಿಗೆ ಹಾಗೆ ಇಲ್ಲದೇ ಇದ್ರೆ ಅಣ್ಣ ಮಾಡುವಂತಹ ಕಾರ್ಯ ತಪ್ಪೋ ಸರಿಯೋ ಎನ್ನುವಂತಹ ತೀರ್ಮಾನಕ್ಕೆ ಇನ್ನು ಬರಲಿಲ್ಲ. ಅವ ಸರಿಯೇ ಮಾಡಿದ್ದಾನೆ, ಮತ್ತೆ ತಿದ್ದುವುದಕ್ಕೇನಿದೆ? ಅವ ಮಾಡಿದಂತಹ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಕೊಡುವವರು ನೀವು ಹೌದು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನಾನು ಆಲೋಚನೆ ಮಾಡುವುದು ಏನು, ನೀವು 4 ಮಂದಿಗಳು ಒಟ್ಟಾಗಿದ್ದೀರಲ್ಲ, ಒಂದೇ ಸ್ವಭಾವದ. ನಾಲ್ಕಲ್ಲ, ತುಂಬಾ ಇದ್ದಾರೆ, ಇಲ್ಲಿಗೆ ಸಾಕು. ಆದ್ರೆ ಪ್ರಧಾನ 4 ಮಂದಿಗಳು ಹೌದಾ? ಹಾಗಿದ್ರೆ ಏನು? ನೀವೆಲ್ಲರೂ ಮೊದಲೇ ಮಾತುಕತೆ ಮಾಡಿಕೊಂಡೇ ಈ ಯಾಗವನ್ನು ಕೆಡಿಸುವಂತಹ ಸಂಚನ್ನು ರೂಪಿಸಿದ್ದೀರಿ ಹೌದು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಇದು ಮಾಡುತ್ತಿರುವುದು ಧರ್ಮ ಕಾರ್ಯ, ಧರ್ಮಾತ್ಮರಿರಬೇಕು. ನಿನ್ನಂತಹ ಅಧರ್ಮಿಗಳಿಗೆ ಬದುಕಿಲ್ಲ, ನೆನಪಿರಲಿ. ನಿನಗೆ ನಾನು ಆಕ್ಷೇಪಿಸುವುದಕ್ಕೆ ಗೋವಳನೇನು ನಿನಗೆ
ಏನು ಮಾಡಿದ್ರು ಮಾನ್ಯ ಮಾನ್ಯ, ಅದು ತಪ್ಪುವುದಕ್ಕಿಲ್ಲ. ಆದ್ರೆ ನಿನ್ನ ಊರಿನಲ್ಲಿ ಮಾತ್ರ ಇಲ್ಲ. ವೈದರ್ಭಿಯಾದಂತಹ ರುಕ್ಮಿಣಿ ಅಪಹಾರ, ನನಗೆ ನಿಶ್ಚಯವಾಗಿದ್ದಂತಹ ಹುಡುಗಿಯನ್ನು ದೇವಸ್ಥಾನದಿಂದ ಅಪಹರಿಸಿಕೊಂಡು ಹೋದಿಯಲ್ಲ, ಅಲ್ಲಿಂದ ಮತ್ತೆ ಹಾಗೆ ಸಾಧಿಸುವುದಕ್ಕೆ ಸಮಯ ಕಾಯ್ತಾ ಇದ್ದೇನೆ. ಒದಗಿ ಬಂದಿದ್ಯಾ, ಇವತ್ತು ನಿನ್ನ ಶಿರವನ್ನು ನಿನಗೆ ನಿಶ್ಚಯವಾಗಿದ್ದಂತಹ ಹೆಣ್ಣು ರುಕ್ಮಿಣಿ, ಆಕೆಯನ್ನು ನಾನು ವಿವಾಹವಾಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ವಿರೋಧಿಸ್ತಾ ಇದ್ದೀಯ. ಹೆಣ್ಣು ಮಣ್ಣು ಹೊನ್ನು ಇದು ಋಣಾನು ಸಂಬಂಧ. ಯಾರಿಗೆ ಯೋಗ ಉಂಟು ಅವರಿಗೆ ಇದೆಲ್ಲವೂ ಪ್ರಾಪ್ತವಾಗ್ತದೆ. ರುಕ್ಮಿಣಿಯ ಹಣೆಯಲ್ಲಿ ಅವಳ ಗಂಡ ನಾನೇ ಎನ್ನುವ ಹಾಗೆ ವಿಧಿ ಲಿಖಿತ ಇದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲವೋ ಶಿಶುಪಾಲನೆ, ಕೃಷ್ಣನೇ. ಅಷ್ಟು ಮಾತ್ರವಲ್ಲ, ಅಲ್ಲಿಯ ಹಾಗೆ ಮಾತ್ರವಲ್ಲದೆ ಇಲ್ಲಿ ನಾನು ಅಗ್ರಪೀಠವನ್ನು ಏರಿದ್ದೇನೆ ಎನ್ನುವ ಕಾರಣಕ್ಕಾಗಿ ವಿರೋಧಿಸ್ತಾ ಇದ್ಯಾ. ನಾನು ವಿರೋಧಿಸುವುದಕ್ಕೆ ಬಂದದ್ದು ಇಲ್ಲಿಗೆ. ಹೌದಾ? ನಿನ್ನ ವಿರೋಧ ಕಾರಸ್ಥಾನ ನಡೆದಂತ ನೋಡ್ಬೇಕು ಅಂತಲೇ ಬಂದದ್ದು ಒಂದೇ. ಇಲ್ಲಿ ವಿರೋಧಿಸಿದ್ರೆ ಪರಿಣಾಮ ಏನಾದೀತು? ಏನು? ಈಗಾಗಲೇ ನಿನ್ನ ಕೂಟವನ್ನು ಕಟ್ಟಿಕೊಂಡು ಬಂದಿದ್ಯಲ್ಲ, ನಿನ್ನ ಕೂಟದವರೆಲ್ಲ ಹೋಗಿ ಆಯ್ತು. ಅವರು ಓಡಿದ್ದಲ್ವ, ಒಬ್ಬ ಮಾತ್ರ ಆಳಿದಲ್ವ? ಹೌದು. ತಮ್ಮ ಸತ್ತದ್ದು. ಎಂತಹ ಮಾನ್ಯವ, ಹೌದು. ಅವನನ್ನು ಕೊಂದು ಮುಗಿಸಿದ್ಯಲ್ಲ. ಅದೇ ಅಂತಹ ಮಾನ್ಯನನ್ನು ಕಟ್ಟಿಕೊಂಡಿದ್ಯಲ್ಲ ನೀನು. ಯಾರು? ಅದೇ ನೀನು. ನನ್ನಿಂದ ಮತ್ತೆ ಬಂದದ್ದಮ್ಮ. ಹೌದು. ಸರಿಸುವವನು ಬಿಡ್ಲಿಕ್ಕೆ ಆಗ್ತದೆ. ಆದ್ರೆ ಮಾನ್ಯನಾಗುವಂತಹ ಯೋಗ್ಯತೆ ಅವನಲ್ಲಿಲ್ಲ. ಹಾಗಾಗಿ ನನ್ನಿಂದ ಅಳಿದು ಹೋಗಿದ್ದಾನೆ. ಅವನ ಸ್ಥಿತಿ ನಿನಗಾದೀತು. ಎಚ್ಚರ.
ಬಳಗವೆಲ್ಲವನ್ನು ಮುಗಿಸಿದನು. ಯಾರು? ಕಂಸ, ಮಗಧ, ಕಾಲಯವನ, ಆಮೇಲೆ ಹಂಸಾಡಿವಿಕರೇ ಬದಲಾದವರು ನನ್ನ ಬಳಗದವರು. ಅವರನ್ನು ಕೊಂದ ಕಾಲಕ್ಕೆ ನೀನನ್ನು ಹಾಗೆ ಸಾಧಿಸ್ತಾ ಇದ್ದೇನೆ ನಾನು. ಹಾಗಾಗಿ ಅವರನ್ನು ಕೊಂದಂತ ಸೇಡು ಹೇಗೆ ತೀರಿಸ್ತೇನೆ ಬಲ್ಲಯ್ಯ? ನಿನ್ನ ತಲೆ ಕಡಿದು, ನಿನ್ನ ಉದರ ಬಗಿದು, ನಿನ್ನ ಕೆನ್ನಿರು ಚೆಲ್ಲಿ ಅವರಿಗೆ ತರ್ಪಣ ಕೊಟ್ಟರು. ನೀನ್ ಎಷ್ಟೇ ಅಪರಾಧವನ್ನು ಮಾಡಿದ್ರು ಕೂಡ ನಾನು ಸುಮ್ಮನಿದ್ದೆ. ಯಾಕೆ? ನಿನ್ನ ತಾಯಿ ನನ್ನ ಅತ್ತೆಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಶತಾಪರಾಧವನ್ನು ಮಾಡುವ ತನಕ ನಾನು ಮೌನವಾಗಿರ್ತೇನೆ. ಅದಕ್ಕಿಂತಲೂ ಹೆಚ್ಚಾಯಿತು ಅಂತಾದ್ರೆ ನಾನೇ ಅವನನ್ನು ವಧಿಸ್ತೇನೆ ಎನ್ನುವ ಹಾಗೆ. ನೀನು ಲೆಕ್ಕ ಮಾಡಿದ ಅದು? ನಾನು ಆಗದಿಂದ ಲೆಕ್ಕಾಚಾರ ಮಾಡ್ತಾ ನಾನು ಇರುವುದು. ಭಾವಿಸುವುದು ಯಾವ ಬಗೆಯ ಹುಡುಗಿಯರೆಲ್ಲ ಬಂದಿದ್ದಾರೆ ಅಂತ ಲೆಕ್ಕ ಮಾಡುವುದು. ಇಲ್ಲ, ನಿನ್ನದ್ದು ಎಷ್ಟಾಯಿತು, ಮತ್ತೊಬ್ಬನದ್ದು ಎಷ್ಟಾಯಿತು? ನಾನು ಶತಕದ ದಾಂಡಿಗನಾದೇನೋ? ಹೌದು, ನಿನ್ನದು ಶತಕಕ್ಕಿಂತ ಹೆಚ್ಚಾಯಿತು. ಹಾಗಾಗಿ ಇನ್ನು ಪ್ರಪಂಚದಲ್ಲಿ ಬದುಕಿ ಉಳಿಯುವಂತಹ ಯೋಗ್ಯತೆ ನಿನಗಿಲ್ಲ. ಸಿದ್ಧನಾಗು. ಹೌದಾ? ನಿನಗೂ ಬದುಕುವ ಯೋಗ್ಯತೆ ಇಲ್ಲ ಎಂಬ ತೀರ್ಮಾನಕ್ಕೆ ನಾನು ಬರುವಂತದ್ದು. ಹೌದಾ? ಹಾ. ನೀನು ವಿಧಿಯೋ? ಒಂದೇ ಕಾಲದಲ್ಲಿ ಹಾ. ಉಭಯರು ಬದುಕಿರುವುದು ವಿಪರೀತ. ಹಾ. ಒಂದ ನೀನು, ಹಾ. ಅದು ಅಲ್ಲ ನಾನು. ನೋಡೋಣ. ಅಖಿಲ ಪೂರ್ಣಾಹುತಿಯ ಪಾರಾಯಣದ ನಿಗಮ ಆಗಮ ಪ್ರಗತಿಗಳ ಪರಿಪೂರ್ಣ ಪರಿಮಳದ ಶಾವಳಿಯ ಇಂತಹ ಶುಭ ವೇಳೆಗಾಗಿಯೇ ಪ್ರತಿಯೊಬ್ಬರು ಕಾತರದಿಂದ ಕಾಯುತ್ತಾ ಇದ್ರು. ಯಾವುದು? ರಾಜಸೂಯಾಧ್ವರ ಪೂರ್ಣಾಹುತಿ ಯಾವಾಗ ಆಗ್ತದೆ, ಯಾರಿಂದ ತೊಡಕಾದಂತಹ ಸಂದರ್ಭದಲ್ಲಿ ಮುಮ್ಮರುವಂತಹ ಪರಿಣಾಮ ಏನು ಎನ್ನುವ ಬಗ್ಗೆ ಬಹುಮಂದಿಗಳು ಯೋಚಿಸ್ತಾ ಇದ್ರು. ಆದ್ರೆ ಯಾರೇ ಆಗಲಿ ದುಷ್ಟ ಕಾರ್ಯವನ್ನು ಮಾಡುವಂತಹ ಸಂದರ್ಭ ಅವರಿಗೆ ಯಾರೆಲ್ಲ ಪ್ರೋತ್ಸಾಹಕರಾಗಿರ್ತಾರೋ ಅಂಥವರು ಪ್ರಪಂಚದಲ್ಲಿ ಬದುಕಿ ಉಳಿಯುವುದಿಲ್ಲ. ಧರ್ಮ ಕಾರ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭ ಯಾರೇ ಆಗಲಿ ಅದನ್ನು ಕೆಡಿಸುವುದಕ್ಕೆ ಮುಂದಾದರು ಅಂತಾದ್ರೆ ಅವರಿಗೆ ಉಳಿಗಾಲ ಇಲ್ಲ ಎನ್ನುವಂತಹ ಸತ್ಯತೆ ಈ ಘಟನೆಯಿಂದ ಅರ್ಥವಾಗಿ ಹೋಯಿತು. ದೀಕ್ಷಾಬದ್ಧನಾದಂತಹ ಧರ್ಮರಾಯ ಯಾಗವನ್ನು ಪೂರ್ಣಾಹುತಿಗೊಳಿಸಿದ್ದಾನೆ. ದೇವತೆಗಳು ಅಂಬರಪದಿಂದ ಸುಮವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ತಂದೆಯಾದಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ದೊರಕಿಸಿಕೊಡುವ ಸಲುವಾಗಿ ಕೈಗೊಂಡಿರುವಂತಹ ಮಹತ್ ಕಾರ್ಯ ಪೂರ್ಣಾಹುತಿ ಆಗುವ ವೇಳೆಗೆ ಆ ಸ್ವರ್ಗದಲ್ಲಿ ಪಾಂಡುವಿಗೆ ಉನ್ನತವಾದಂತಹ ಸ್ಥಾನ ಪ್ರಾಪ್ತವಾಗಿದೆ ಎನ್ನುವಲ್ಲಿಗೆ
ಸಮಾಧಾನವಾಯಿತು. ಹಾಗೆಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಹರ್ಷಚಿತ್ತರಾಗಿದ್ದಾರೆ. ಯಾಕೆ? ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿದ್ದೇವಲ್ಲ, ನಾವು ಪುಣ್ಯಾತ್ಮರಾಗಿದ್ದೇವೆ ಎನ್ನುವಂತಹ ಧನ್ಯತಾ ಭಾವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಆದರೆ ಇಂತಹ ಒಂದು ಕಥೆಯನ್ನು ಯಾರು ಆಡಿದ್ದಾರೆ, ಯಾರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅಂಥವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ದುರ್ಗಾ ಪರಮೇಶ್ವರಿ, ಮಂಜುನಾಥ ಸ್ವಾಮಿ, ಸಕಲ ದೈವದೇವರುಗಳು ಸಕಲರಿಗೂ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನಿತ್ತು ಪೊರೆಯಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಳಾಚರಣೆಗೆ ಅಪ್ಪಣೆಯನ್ನು ಕೇಳೋಣ. ಭದ್ರಂ ಶುಭಂ